ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಾಲ್ ಈ ನಮ್ಮೂರಿನ ಪ್ರತಿಭೆಯನ್ನು ಒಂದು ಪರಿಚಯಿಸ್ತಾ ಇದೆ. ಉಚ್ಚಿಲ ಸಂಕೋಳಿಗೆಯ ಭಗವತಿ ಎಜುಕೇಷನ್ ಟ್ರಸ್ಟ್ನ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಲಿಯುತ್ತಿರುವಂತಹ SSLCಯಲ್ಲಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿನಿ ಕುಮಾರಿ ಧನ್ಯಶ್ರೀ ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಕ್ರೀಡಾಕೂಟದಲ್ಲಿ ಆಡುವಂತಹ ಒಂದು ಅವಕಾಶವನ್ನು ಪಡೆದುಕೊಂಡಿದ್ದಾಳೆ. ಇತ್ತೀಚೆಗೆ ಧಾರವಾಡದಲ್ಲಿ ನಡೆದಂತಹ ಕ್ರೀಡಾಕೂಟದಲ್ಲಿ ಮೈಸೂರು ತಂಡವನ್ನು ಪ್ರತಿನಿಧಿಸಿ ಶಾಲೆಯ ಕೀರ್ತಿಯನ್ನು ಬೆಳಗಿಸಿ ರಾಷ್ಟ್ರೀಯ ಮಟ್ಟದ ಈ ಒಂದು ಕಬಡ್ಡಿ ಅವಕಾಶವನ್ನು ಅವಳು ಪಡೆದುಕೊಂಡಿದ್ದಾಳೆ. ಈ ಬಗ್ಗೆ ಹೊಸಕುರಾಲ್ ಈ ಪ್ರತಿಭೆಯನ್ನು ಪರಿಚಯಿಸುತ್ತಾ ಇಂತಹ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವಂತಹ ಸಂದರ್ಭದಲ್ಲಿ ಕುಮಾರಿ ಧನ್ಯಶ್ರೀಗೆ ಯಾರೆಲ್ಲ ನೆರವಾದರು, ಯಾವ ರೀತಿಯಲ್ಲಿ ಅವಳ ಕ್ರೀಡಾ ಜೀವನ ಆರಂಭ ಆಯಿತು ಎನ್ನುವ ಬಗ್ಗೆ ಈ ಒಂದು ಮಾತುಕತೆಯಲ್ಲಿ ನಾವು ನಿಮಗೆ ತಿಳಿಸಲಿಕ್ಕಿದ್ದೇವೆ. ಇದೀಗ ನಮ್ಮೊಂದಿಗಿದ್ದಾರೆ ಕುಮಾರಿ ಧನ್ಯಶ್ರೀ ಮತ್ತು ಅವಳನ್ನು ಈ ಒಂದು ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದಂತಹ, ವಿಶೇಷ ತರಬೇತಿ ನೀಡಿದಂತಹ ಈ ಒಂದು ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಯುತ ಶಿವಪ್ರಸಾದ್ರವರು. ಇಬ್ಬರಿಗೂ ಸ್ವಾಗತ. ಧನ್ಯಶ್ರೀ, ಮೊನ್ನೆ ಧಾರವಾಡದಲ್ಲಿ ಈ ಒಂದು ಭಗವತಿ ಶಾಲೆಯ ಕ್ರೀಡಾಪಟುವಾಗಿ ಮೈಸೂರು ತಂಡವನ್ನು ಪ್ರತಿನಿಧಿಸುವಂತಹ ಒಂದು ಅವಕಾಶ ಸಿಕ್ಕಿತು. ಈ ಅವಕಾಶದ ನಂತರ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಆಡುವಂತಹ ಒಂದು ಅವಕಾಶ ನಿನ್ನ ಪಾಲಿಗೆ ಬಂದದಾಗಿದೆ. ಈ ಸಂದರ್ಭ ಇದು ಹೀಗೆ ಆಗುತ್ತದೆ ಅಂತ ಅನಿಸಿಕೆ ಇತ್ತಾ ಅಥವಾ ಏನು ಅನ್ನಿಸ್ತಾ ಇದೆ? ನಮ್ಮ ಸ್ಕೂಲ್ ಲೆವೆಲಿಂದ ಸ್ಟಾರ್ಟ್ ಆದದ್ದು ನಮ್ಮದು ಕಬಡ್ಡಿ ಪಂದ್ಯಾಟಗಳು. ನಮ್ಮದು ಹೋಬಳಿ ಆಯಿತು, ಹೋಬಳಿಯಲ್ಲಿ ವಿನ್ನರ್ಸ್ ಆಯಿತು. ನೆಕ್ಸ್ಟ್ ತಾಲೂಕು ಆಯಿತು, ತಾಲೂಕಲ್ಲಿ ಸಹ ವಿನ್ನರ್ಸ್ ಆಯಿತು. ಹಾಗೆ ನಮ್ಮದು ಡಿಸ್ಟಿಕ್ ಲೆವೆಲ್ ಇಲ್ಲಿ ನಮ್ಮದು ಹತ್ತಿರ ಉಚ್ಚಿಲ ಸ್ಕೂಲಲ್ಲಿ ಆಯಿತು. ಸರಿ ತುಂಬ ಹೋಪ್ಸ್ ಇತ್ತು ಎಂತಂದರೆ ನಾವು ವಿನ್ನರ್ಸ್ ಆಗ್ತೇವೆ ಅಂತ. ಆದರೆ ಅದು ಎಂತ, ನಾವು ರನ್ನರ್ಸ್ ಆದ್ವಿ ಬೈ ಮಿಸ್ ಆಗಿ. ಆವತ್ತು ತುಂಬ ಬೇಜಾರಾಯಿತು, ಯಾಕಂದರೆ ಸರ್ ನಮ್ಮ ಮೇಲೆ ಹೋಪ್ಸ್ ಇಟ್ಟಿದ್ರು. ಅದಲ್ಲದೆ ವರ್ಷಲೂ ಆಗೋದು ನಮ್ಮದು ಬೇರೆ ಊರು ಆಗ್ತಿತ್ತು. ಅದು ಈ ವರ್ಷ ಈ ಊರಲ್ಲೇ ಆಯಿತು. ಆದರೆ ನಮ್ಮದು ಊರವರೆಲ್ಲ ತುಂಬ ಸಪೋರ್ಟ್ ಇದ್ದರು. ಸರಿಗೆ ತುಂಬ ಬೇಜಾರಾಯಿತು ಆ ದಿವಸ ನಾವು ವಿನ್ನರ್ಸ್ ಆಗಲಿಲ್ಲ. ಆದರೂ ನಮಗೆ ಎಂತ ಲಕ್ಕಿ ಅಂತ ಹೇಳ್ಬೋದು. ನಮಗೆ 5 ಜನಕ್ಕೆ ನಮ್ಮ ಸ್ಕೂಲಿಂದ ಸೆಲೆಕ್ಷನ್ ಸಿಕ್ಕಿತ್ತು. ಅದರಲ್ಲಿ ನಮಗೆ 5 ಜನದಲ್ಲಿ ಡಿವಿಷನ್ ಆಡಲಿಕ್ಕೆ ನಮಗೆ ಸೆಲೆಕ್ಷನ್ ಸಿಕ್ಕಿತ್ತು. ಅಲ್ಲಿ ನಮಗೆ ಸುರಿಬೈಲ್ ಬಂಟ್ವಾಳದಲ್ಲಿ ಆಯಿತು ಡಿವಿಷನ್ ಮ್ಯಾಚ್. ಅದರಲ್ಲಿ ನಾವು ವಿನ್ನರ್ಸ್ ಆದ್ವಿ. ನೆಕ್ಸ್ಟ್ ನಮಗೆ ಸ್ಟೇಟ್ ಲೆವೆಲ್ ಧಾರವಾಡದಲ್ಲಿತ್ತು. ಧಾರವಾಡದಲ್ಲಿ ನಾವು ಅಲ್ಲಿ ರನ್ನರ್ಸ್ ಆದ್ವಿ. ರನ್ನರ್ಸ್ ಆದ್ವಿ. ನೆಕ್ಸ್ಟ್ ನಮಗೆ ಈಗ ನ್ಯಾಷನಲ್ ಲೆವೆಲ್ ಇಲ್ಲಿ ಮಧ್ಯಪ್ರದೇಶದಲ್ಲಿ ಉಂಟು. ಶಾಲೆಯಿಂದ ಹೋಬಳಿ ಮಟ್ಟ, ಹೋಬಳಿಯಿಂದ ಜಿಲ್ಲಾ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟ, ಡಿವಿಷನ್ ಮಟ್ಟ, ರಾಜ್ಯ ಮಟ್ಟದವರೆಗೆ ಪಯಣ ಕಬಡ್ಡಿಯಲ್ಲಿ ಬೆಳೆಯಿತು. ಈಗ ಅಲ್ಲಿ ಮೈಸೂರು ತಂಡವನ್ನು ಪ್ರತಿನಿಧಿಸುವಂತಹ ಒಂದು ಅವಕಾಶ ಸಿಕ್ಕಿತು ಅಂತ ಹೇಳ್ತಾರೆ. ಈ ಅವಕಾಶ ಹೇಗೆ ಸಿಕ್ಕಿತು? ಅದು ನಾವು ಡಿಸ್ಟಿಕ್ ವಿನ್ನರ್ಸ್ ಆಗಿದ್ವಿ ಅಲ್ಲ, ಆವಾಗ ನಮಗೆ 5 ಮಂದಿಗೆ ಸೆಲೆಕ್ಷನ್ ಕೊಟ್ಟರು. ರನ್ನರ್ಸ್ ಟೀಮಿನ 5 ಮಂದಿಗೆ ಸೆಲೆಕ್ಷನ್ ಕೊಟ್ಟರು. ಹಾಗೆ ನಮ್ಮ ಸ್ಕೂಲಿಂದ ನಾನು, ನೈಷಾ, ಜ್ಯೋತಿ, ರಕ್ಷಿತಾ ಮತ್ತು ನನ್ನ 10th ಲಾವಣ್ಯ, ನಾವು 5 ಜನ ಸೆಲೆಕ್ಷನ್ ಆದ್ವಿ. ಹಾಗೆ ನಾವು ಸುರಿಬೈನಲ್ಲಿ ನಡೆದ ಬಂಟ್ವಾಳ ಬಂಟ್ವಾಳದ ಟೀಮ್ ಜೊತೆ ಆಡಿದ್ವಿ. ಆವಾಗಲೇ ನಾವು ವಿನ್ನರ್ಸ್ ಆದ್ವಿ. ಈಗ ಬಹಳ ದೊಡ್ಡ ಅವಕಾಶ ರಾಷ್ಟ್ರ ಮಟ್ಟದವರೆಗೆ ಹೋಗಲಿಕ್ಕೆ ಸಿಕ್ಕಿದೆ ಕಬಡ್ಡಿಯಲ್ಲಿ. ಆದರೆ ಕಬಡ್ಡಿಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಹೋಗಬೇಕಿದ್ರೆ ಒಂದು ಕಬಡ್ಡಿಯ ಆ ಒಂದು ಪಯಣ ಎಲ್ಲಿಂದಲೋ ಒಂದು ಆರಂಭ ಆಗಬೇಕು. ಈ ಆರಂಭ ಎಲ್ಲಿಂದ ಆಯಿತು? ಯಾಕೆಂದರೆ ನಿನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲಿ ಆಯಿತು ಮತ್ತು ಈ ಕಬಡ್ಡಿ ಆರಂಭ ಹೇಗಾಯಿತು, ಎಲ್ಲಿಂದ ಮತ್ತು ಹೇಗಾಯಿತು? ನಾನು ಶೆಲ್ಲಮಾರಿಸಲ್ಲಿ 1ರಿಂದ 7ನೇ ತರಗತಿ ತನಕ ಕಲಿತದ್ದು. ಅಲ್ಲಿ ನಾನು 5ನೇ ತರಗತಿಯಲ್ಲಿರುವಾಗ ನನಗೆ ಕಬಡ್ಡಿ ಆಡಬೇಕಂತ ತುಂಬ ಆಸೆ ಇತ್ತು. ಯಾಕಂದರೆ ನನ್ನ ಅಮ್ಮನ ತಂಗಿಯ ಮಗ ಒಬ್ಬರು ಇದ್ದರು, ಚರಣ ಅಂತ ಹೇಳಿ. ಅವರು ಕಬಡ್ಡಿ ಆಡ್ತಿದ್ರು. ಅಂದರೆ ಅವರು ನಮ್ಮ ಮನೆ ಹತ್ತಿರ ಅಣ್ಣನವರೆಲ್ಲ ಜೊತೆ ಕಬಡ್ಡಿ ಆಡುವಾಗ ನನಗೆ ಚಿಕ್ಕರು ತುಂಬ ಆಸೆ ಇತ್ತು ಕಬಡ್ಡಿ ಆಡಬೇಕಂತ. ಅವ್ರ ಜೊತೆ ಎಲ್ಲ ಹೋಗಿ ದಿನಾಲು ಆಟ ಆಡ್ತಿದ್ದೆ. ಅವರು ಹೇಳ್ತಿದ್ರು, ನಿನಗೆ ಎಂತ ಸಾಯಟಲ್ಲಿಗೆ ಆಗೋದಿಲ್ಲ, ನೀನು ಹೋಗಿ ನೀರು ಕೊಡಲಿಕ್ಕೆ ನಿಲ್ಲು ಅಲ್ಲಿ ಅಂತ. ಆದರೆ ನಾನು ಅಣ್ಣನ ಹತ್ರ ಹೇಳ್ತಿದ್ದೆ, ಅಣ್ಣ ನನಗೆ ಕಬಡ್ಡಿ ಕಲಿಸು ಅಂತ. ಆವಾಗ ಅಲ್ಲಿ ಅವರು ಸ್ಟೆಲ್ಲ ಮಾರಿಸಿ ಬರ್ತಿದ್ರು, ಅವರು ಚೇತನನ್ನೆಲ್ಲ ಸ್ಟೆಲ್ಲ ಮಾರಿಸಿ ಬರ್ತಿದ್ರು. ಆಗ ನಾವು ಅಲ್ಲಿ ಶುರು ಮಾಡಿದ್ದು ಕಬಡ್ಡಿ ಆಡಲಿಕ್ಕೆ. ಅಲ್ಲಿ ಆಡುವಾಗ ಮತ್ತೆ ಅಲ್ಲಿಂದ ಹೋಬಳಿ ಆಯಿತು. ಹಾಗೆ ನಾವು ಡಿಸ್ಟ್ರಿಕ್ಟ್ ಅಲ್ಲಿ 5th ಸ್ಟಾರ್ಟ್ ಮಾಡಿದ್ದೇವೆ. ಹಾಗೆಯೇ ಅಲ್ಲಿ ಜ್ಯೋತಿ ಟೀಚರ್ ಸಹ ಇದ್ದರು. ಅವರು ಮಾತ್ರ ತುಂಬ ಹೆಲ್ಪ್ ಮಾಡ್ತಿದ್ರು, ತುಂಬ ಪ್ರೋತ್ಸಾಹ ಮಾಡ್ತಿದ್ರು. ನಮ್ಮನ್ನು ಎಲ್ಲಿ ಮ್ಯಾಚ್ ಆಗ್ತಿತ್ತು ಅಲ್ಲಿ ಕರ್ಕೊಂಡು ಹೋಗ್ತಿದ್ರು, ಕರ್ಕೊಂಡು ಬರ್ತಿದ್ರು, ಮನೆಗೆ ಬಿಡ್ತಿದ್ರು, ಎಲ್ಲ ಮಾಡ್ತಿದ್ರು. ಅಲ್ಲಿ ನಾವು ಡಿಸ್ಟ್ರಿಕ್ಟ್ ತನಕ ಹೋಗಿದ್ವಿ. ಆ ಸ್ಕೂಲಲ್ಲಿ ಡಿಸ್ಟ್ರಿಕ್ಟ್ ತನಕ ಆಡ್ತಿದ್ವಿ. ಹಾಗೆ ಆಡ್ತಿದ್ವಿ ಅಲ್ಲಿ. ಈಗ 5ರಿಂದ 7 ಸ್ಟೆಲ್ಲ ಮೇರಿಸ್ ಪ್ರಾಥಮಿಕ ಶಾಲೆಯಲ್ಲಿ ನೀನು ಕಲಿತದ್ದು. ಅಲ್ಲಿ ಡಿಸ್ಟ್ರಿಕ್ಟ್ವರೆಗೆ ಹೋಗಿದ್ದೀರಿ ಅಂತ ಹೇಳ್ತೀರಿ. ಡಿಸ್ಟ್ರಿಕ್ಟ್ವರೆಗೆ ಹೋಗುವಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಪಂದ್ಯವನ್ನು ಗೆಲ್ಲುವಂತಹ ಅವಕಾಶ ಇತ್ತಾ ಅಥವಾ ಗೆದ್ದು ನಿಮ್ಮ ಕಬಡ್ಡಿಯನ್ನು ವಿಶೇಷ ಪ್ರತಿಭೆಯಲ್ಲಿ ನೀವು ತೋರಿಸಿದ್ದೀರಾ? ತಾಲೂಕಲ್ಲಿ, ಹೋಬಳಿಯಲ್ಲಿ ಮತ್ತು ಡಿಸ್ಟಿಕಲ್ಲಿ ಒಮ್ಮೆ ನಾವು ರನ್ನರ್ಸ್ ಆಗಿದ್ವಿ ಆ ಸ್ಕೂಲಲ್ಲಿರುವಾಗ.
ಮತ್ತು ಅದೇ ಅಣ್ಣನವರೆಲ್ಲ ತುಂಬ ಹೆಲ್ಪ್ ಮಾಡ್ತಿದ್ರು. ಒಮ್ಮೆ ನಮಗೆ ಮಾಣಿ ಬಂಟ್ವಾಳ ಆಚೆ ಮ್ಯಾಚ್ ಆಗಿತ್ತು, ಅಲ್ಲಿ ಅಲ್ಲ ಸರ್ ನಾವು ರನ್ನರ್ಸ್ ಆದದ್ದು, ಅಲ್ಲಿ ರನ್ನರ್ಸ್ ಆದದ್ದು ನಾವು ಆ ಸ್ಕೂಲಲ್ಲಿರುವಾಗ. ಅಲ್ಲಿ ಯಾರು ಕೋಚಿಂಗ್ ಕೊಡ್ತಾರೆ? ಅದೇ ಚರಣಣ್ಣ ಮತ್ತು ಚೇತನಣ್ಣ, ಚಿತ್ತರಂಜನ್ ಸರ್ ಮತ್ತು ಅನ್ವರ್ ಅಣ್ಣ ಇವರೆಲ್ಲ ಬರ್ತಿದ್ರು. 1ರಿಂದ 7 ಸ್ಟೆಲ್ಲಾ ಮೇರೀಸ್ ಆಯಿತು. 7ರ ನಂತರ ಹೈಸ್ಕೂಲಿಗೆ ಬರುವಾಗ ಭಗವತಿ ಶಾಲೆಯಲ್ಲಿ ಈಗ ನೀನು ಕಲಿತಾ ಇದ್ದಿ. ಈ ಭಗವತಿ ಶಾಲೆಗೆ ಹೇಗೆ ಬರಲಿಕ್ಕೆ ಅವಕಾಶ ಆಯಿತು? ನೀನಾಗಿಯೇ ಬಂದದ್ದಾ ಅಥವಾ ನಿನ್ನನ್ನು ಇಲ್ಲಿಗೆ ನಿನ್ನ ಪಿ ಟಿ ಮಾಸ್ಟರ್ ಕರ್ಕೊಂಡು ಬಂದದ್ದಾ? ನಾನು ಸ್ಟೆಲ್ಲಾ ಮಾರಿಸಲ್ಲಿ ಆಡ್ತಿರುವಾಗ ಭಗವತಿ ಶಾಲೆ ಪಿ ಟಿ ಸರ್ ಅಲ್ಲಿಗೆ ಸ್ಟೆಲ್ಲಾ ಮಾರಿಸಿಗೆ ನಮ್ಮದು ಆಟ ನೋಡಲಿಕ್ಕೆ ಬರ್ತಾಯಿದ್ರು. ಆವಾಗ ಟೀಚರ್ ಹತ್ರ ಹೇಳಿದರು ಧನ್ಯನನ್ನು ನೆಕ್ಸ್ಟ್ ಇಯರ್ ನಮಗೆ ಕೊಡಬೇಕಂತ. ನಾನು ಭಗವತಿ ಸ್ಕೂಲಿಗೆ ಬರಲಿಕ್ಕೆ ಇರಲಿಲ್ಲ, ನಾನು ಆಶ್ರಮಕ್ಕೆ ಹೋಗ್ಲಿಕ್ಕಿದ್ದೆ ಕನ್ನಡ ಮೀಡಿಯಂ. ಯಾಕಂದರೆ ನಾನು 1ರಿಂದ 7ನೇ ತರಗತಿ ತನಕ ಕನ್ನಡ ಮೀಡಿಯಮಲ್ಲಿ ಕಲ್ತದ್ದು. ಅದಕ್ಕೆ ನನಗೆ ಅಮ್ಮ ಹೇಳಿದರು ನಿನಗೆ ಕಷ್ಟ ಆಗ್ಬೋದು ಇಂಗ್ಲೀಷ್ ಮೀಡಿಯಮು, ನೆಕ್ಸ್ಟ್ ನೀನು ಹೈಸ್ಕೂಲ್ ಕಲಿತಿದ್ಯಾ, ನಿನಗೆ ಕಷ್ಟ ಆಗ್ಬೋದು, ಮತ್ತು ನಿನಗೆ 10th ಸಹ ಸ್ಕೋರ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಆದರೆ ಸರ್ ಕೇಳಿದರು ಬರಲಿ ಅವಳ ಫೀಸನ್ನೆಲ್ಲ ನಾವೇ ಕಟ್ತೇವೆ, ನನಗೆ ನಮ್ಮ ಸ್ಕೂಲಲ್ಲಿ ಕಬಡ್ಡಿ ಕಂಟಿನ್ಯೂ ಮಾಡಬೇಕು ಹಾಗೆ. ಮತ್ತು ಅಮ್ಮ ಹಾಗೆ ಹೀಗೆ ಮಾತಾಡಿ ಮತ್ತು ಚರಣನವ್ರ ಹತ್ರ ಹೇಳಿ, ಜ್ಯೋತಿ ಟೀಚರ್ ಹತ್ರ ಎಲ್ಲ ಹೇಳಿ ಮತ್ತು ಸರ್ ಆಯಿತು ಅಂತ ಹೇಳಿದರು. ಇಲ್ಲಿ ಬಂದ ಮೇಲೆ ಸರ್ ನಮ್ಮ ಫೀಸನ್ನೆಲ್ಲ ಅವರ ಕಟ್ಟಿ ಮತ್ತು ಈಗ ಇಲ್ಲಿ ಈ ಮಟ್ಟ ತನಕ ನಿಲ್ಲಿಸಿದ್ದಾರೆ. ಕನ್ನಡ ಮೀಡಿಯದಿಂದ ಇಂಗ್ಲೀಷ್ ಮೀಡಿಯಕ್ಕೆ ಬರುವಾಗ ಕಷ್ಟ ಆಯಿತಾ? ಇಲ್ಲ, ಎಲ್ಲ ಮ್ಯಾಮ್ನವರು ತುಂಬ ಸಪೋರ್ಟ್ ಮಾಡಿದ್ದಾರೆ, ಗೊತ್ತಿಲ್ಲದ ವಿಷಯವನ್ನು ಹೇಳಿಕೊಟ್ಟಿದ್ದಾರೆ. ಫ್ರೆಂಡ್ಸ್ ಸಹ ಹಾಗೆ, ನಾನು ಗೊತ್ತಿಲ್ಲ ಅಂತ ನಾನು 1 ವರ್ಷದಲ್ಲಿ ಅಷ್ಟು ತುಂಬ ಬೇಗನೆ ರಿಕವರಿ ಮಾಡಿದ್ದೇನೆ. ತುಂಬ ಫ್ರೆಂಡ್ಸ್ ಎಲ್ಲ ಗೊತ್ತಿಲ್ಲದನ್ನೆಲ್ಲ ಕೇಳಿದಾಗ ತುಂಬ ಹೇಳಿಕೊಡ್ತಿದ್ರು. ಯಾರು ಸಹ ನೀನು ಕೇಳಿದಾಗ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ, ಎಲ್ಲ ಬಂದು ನಿಮಗೆ ಅದು ಹೇಳಿಕೊಡ್ಬೇಕಾಯ್ತು ಬಾ, ಹಾಗೆಯೇ ಮ್ಯಾಮ್ಸ್ ಅವರ ಎಕ್ಸ್ಟ್ರಾ ಕ್ಲಾಸ್ ಬೇಕಾದರೆ ಕೊಡ್ತಾಯಿದ್ರು. ನಿನ್ನ ಕಬಡ್ಡಿ ಆಟ ನೋಡಿ ನಿನ್ನನ್ನು ಇಲ್ಲಿಗೆ ನಿನ್ನ ಪಿ ಟಿ ಮಾಸ್ಟ್ರು ಶಿವಪ್ರಸಾದ್ ಸರ್ ಅವರನ್ನು ಎಲ್ಲರೂ ಕರೆಯುವುದು ಚಿನ್ನು ಅಂತ ಆತ್ಮೀಯತೆಯಿಂದ. ಅವರ ದೈಹಿಕ ಶಿಕ್ಷಕರ ಸಂಘದಲ್ಲಿ ಎಲ್ಲರೂ ನಮ್ಮ ಚಿನ್ನೂರು ಅವರ ಸ್ಟೂಡೆಂಟ್ ಅಂತೇಳಿ ಮೊನ್ನೆಲ್ಲ ಹೇಳ್ತಾಯಿದ್ರು. ಅವರು ನಿನಗೆ ಇಲ್ಲಿ ಯಾವ ರೀತಿ ಕಬಡ್ಡಿಯಲ್ಲಿ ಪ್ರೋತ್ಸಾಹ ಕೊಟ್ಟರು? ನಾನು 8th ಬಂದದಲ್ಲ, ಆವಾಗ ತುಂಬ ನನಗೆ ಹೆದರಿಕೆ ಆಗ್ತಿತ್ತು, ಯಾಕಂದರೆ ಹೊಸ ಸ್ಕೂಲ್ ಅಲ್ಲ, ಮತ್ತು ಅಷ್ಟು ಗುರ್ತಾಯಿತ್ತು ನಮ್ಮ ಸರ್ ಇದು. ನಾವು ಅಲ್ಲಿ ಎಲ್ಲ ಬಂದು ಪ್ರಾಕ್ಟೀಸ್ ಎಲ್ಲ ಕೊಡ್ತಿದ್ರು. ಮತ್ತು ನಮ್ಮದು ಇಲ್ಲಿ ಗ್ರೌಂಡ್ ಇರಲಿ, ಫಸ್ಟ್ ಇದು ಈಗ ಇಂಟರ್ಲಾಕ್ ಆಗಿದ್ದಾರೆ, ಅದಕ್ಕಿಂತ ಮುಂಚೆ ನಮಗೆ ಅಲ್ಲಿ ಫುಲ್ ಕೋರ್ಟ್ ಇತ್ತು. ಅಲ್ಲಿ ನಮಗೆ ಫಸ್ಟ್ ಗ್ರೌಂಡಿಗೆ ಇರುವಾಗ ಭಯ ಆಗ್ತಿರ್ಲಿಲ್ಲ, ಯಾಕಂದರೆ ಅಲ್ಲಿ ಸಹ ಆಡಿದ್ದೇವೆ, ಇಲ್ಲಿ ಸಹ ಆಡ್ತಿದ್ದೇವಲ್ಲ. ಮತ್ತು ಸರಿ ತುಂಬ ಹೋಪ್ಸಿತ್ತು ಆ ವರ್ಷ ನಮಗೆ ಡಿಸ್ಟಿಕ್ ಬರಬೇಕು ಅಂತ. ಹಾಗೆಯೇ ನಾವು ಆಡಿ ಅಷ್ಟೊಳಗೆ ಬರದ ಟೀಮ್ ಆ ವರ್ಷ ಡಿಸ್ಟಿಕ್ ತನಕ ಬಂತು. ಡಿಸ್ಟಿಕಲ್ಲಿ ನಾವು ವಿನ್ನರ್ಸ್ ಆಗುವ ಮ್ಯಾಚ್ ಅದು 2 ಪಾಯಿಂಟಿಗೆ ಅವರೆದುರು ಸೋತು ಕೈ ಫ್ರ್ಯಾಕ್ಚರ್ ಆಗಿ ಮತ್ತು ಅದು ಎಂತ ಆಯಿತು, ನಾವು ಸೋತ್ವಿ. ಸರಿ ತುಂಬ ಬೇಜಾರಾಯಿತು ಆ ವರ್ಷ, ಯಾಕಂದರೆ ಅದು ನಮ್ಮದು ಸೆಟ್ ಟೀಮ್ ಇತ್ತು, ನಮ್ಮದು ಒಳ್ಳೆ ಟೀಮ್ಸ್ ಆಗಿತ್ತು. ಆದ್ದರಿಂದ ನಾವು ಅದೊಂದು 2 ಪಾಯಿಂಟಿಗೋಸ್ಕರ ಸೋತ್ವಿ. 9th ಸಹ ಅದೇ ಕಂಟಿನ್ಯೂ ಆಯಿತು. ಡಿಸ್ಟಿಕ್ವರೆಗೆ ಬಂದ್ವಿ. ಡಿಸ್ಟಿಕಲ್ಲಿ ಲಾಸ್ಟ್ ಇಯರ್ ನಂಗೆ ಹುಷಾರಿರಲಿಲ್ಲ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಆದ್ದರಿಂದ ಅದು ಸಹ ಹೋಯಿತು. ಸರಿಗೆ ಈ ವರ್ಷ ಲಾಸ್ಟ್ ಅಲ್ಲ, 10th ಅಲ್ಲ, ಸರ್ಗೆ ತುಂಬ ಹೋಪ್ಸಿತ್ತು ನಾವು ಡಿಸ್ಟಿಕ್ ಹೊಡಿತೇವೆ, ನಮ್ಮ ಟೀಮೇ ಡಿವಿಷನಿಗೆ ಹೋಗ್ತದೆ ಅಂತ. ಆದರೆ ಅದು ಸಹ ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ. ತುಂಬ ಬೇಜಾರಾಯಿತು ಅವತ್ತು. ಅಣ್ಣನವರಿಗೆ ಸಹ ತುಂಬ ಬೇಜಾರಾಯಿತು. ಅಣ್ಣನವರು ಅವತ್ತು ಅಲ್ಲಿ ಕೋಟೆಲ್ಲ ನಮಗೋಸ್ಕರ ಅಂತ ಹೇಳಿ ಸಹ ಚೆಂದ ಮಾಡಿ ಕೋಟೆಲ್ಲ ಮಾಡಿ, ಅದಕ್ಕೆ ನಮಗೆ ಕಲ್ಲೆಲ್ಲ ಇರಬಾರ್ದಂತ ಕಲ್ಲೆಲ್ಲ ಚೆಂದ ಮಾಡಿ ಡಿಗ್ ಮಾಡಿ ಒಳ್ಳೆ ಇದು ಮಾಡಿದರು. ಕೋಟು ಸಹ ಸೂಪರ್ ಮಾಡಿದರು. ಅಣ್ಣನವ್ರು ಹೇಳ್ತಿದ್ರು ನೀವು ವಿನ್ ಆಗ್ತಿದ್ರು, ಇಲ್ಲಿ ಮೆರವಣಿಗೆ ಮಂಗಳೂರಲ್ಲಿ ಮೆರವಣಿಗೆ ಆಗ್ತಿತ್ತು ನಿಮ್ಮದು ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಅಣ್ಣನವರಿಗೆ ಸಹ ತುಂಬ ಬೇಜಾರಾಗಿದೆ. ಸರಿಗೆ ಅಂತೂ ಅಷ್ಟಿಷ್ಟು ಬೇಜಾರು, ಸರ್ ಮನೆಗೆ ಸಮೇತ ಹೋಗಲಿಲ್ಲಂತೆ ಆ ದಿವಸ. ಇದು ತುಂಬ ಅಂದರೆ ಬೆಳಿಗ್ಗೆ ಸರಿ ಅಣ್ಣನವರೆಲ್ಲ ಸೇರಿ 7 ಗಂಟೆಗೆ ಬರ್ತಿದ್ರು. ನಾವು ಬರೋಕ್ಕಿಂತ ಮುಂಚೆ ಅಣ್ಣನವರು ಬಂದು ಇಲ್ಲಿ ಇರ್ತಿದ್ರು. ಬೆಳಿಗ್ಗೆ ಬಂದು ನಮಗೆ ವರ್ಕೌಟು ಪ್ರಾಕ್ಟೀಸ್ 7:30 to 9:30 ತನಕ ನಮಗೆ ಪ್ರಾಕ್ಟೀಸ್ ಇರ್ತಿತ್ತು. ಮತ್ತು ನಾವು ಕ್ಲಾಸಿಗೆ ಬರ್ತಿದ್ವಿ ಡ್ರೆಸ್ ಮಾಡಿ. ಮತ್ತು ನಮಗೆ ಈವ್ನಿಂಗ್ ಸಹ ಹಾಗೇ 4 to 4, 5, 6 ತನಕ ಇರ್ತಿತ್ತು ಪ್ರಾಕ್ಟೀಸ್. ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ತುಂಬ ಕೋಪರೇಟ್ ಮಾಡ್ತಿದ್ರು. ಮತ್ತು ನಮಗೆ ಈ ವರ್ಷ ಇಂಟರ್ಲಾಕ್ ಆಗಿ ನಮಗೆ ಹಾಫ್ ಗ್ರೌಂಡ್ ಸಿಕ್ಕಿತ್ತು. ಹಾಫ್ ಗ್ರೌಂಡು ಅದು ಸಹ ಮರ ಎಲ್ಲ ಕಡ್ದು ಹಾಫ್ ಗ್ರೌಂಡ್ ಸಿಕ್ಕಿತ್ತು. ಅಲ್ಲಿ ನಾವು ತುಂಬ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದ್ವಿ. ನಾವು ಈ ಮಟ್ಟ ತನಕ ಬರಬೇಕಂತ ಹೇಳಿದರೆ ತುಂಬ ಕಷ್ಟಪಟ್ಟಿದ್ದೇವೆ ಅಂತ. ಕಷ್ಟಪಟ್ಟದ್ದಕ್ಕೆ ಈಗ ಒಂದು ಸಾರ್ಥಕತೆಯ ಫಲ ಸಿಕ್ಕಿದೆ. ರಾಷ್ಟ್ರಮಟ್ಟದ ತಂಡದಲ್ಲಿ ರಾಷ್ಟ್ರಮಟ್ಟದ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಏನು ಅನ್ನಿಸ್ತದೆ? ನ್ಯಾಷನಲ್ ಲೆವೆಲಲ್ಲಿ ಒಂದು ಆಡಲಿಕ್ಕೆ ಒಂದು ಚಾನ್ಸ್ ಸಿಗೋದೇ ದೊಡ್ಡ ಇದು ಅಂತ ಹೇಳಬೇಕು. ಅಂದರೆ ಇದರಿಂದ ತುಂಬ ಇದರ ಹಿಂದೆ ತುಂಬ ಜನರ ಅಂದರೆ ಸಹಾಯತೆ ಇದೆ. ಹಾಗೆಯೇ ನಮ್ಮದು
ನಾವು ಕಷ್ಟಪಟ್ಟಿದ್ದಕ್ಕೆ ನಮಗೆ ಪ್ರತಿಫಲ ಸಿಗಲೇಬೇಕಲ್ಲ. ಹಾಗೆಯೇ ನಾವು ಕಷ್ಟಪಟ್ಟದಕ್ಕೆ ಈ ಮಟ್ಟ ತನಕ ಬಂದು ನಿಂತಿದೆ ಅಂತ ನಾನು ಹೇಳಿರ್ತೇನೆ. ಮತ್ತು ನಾವು ಈ ಮಟ್ಟಕ್ಕೆ ಬಂದದಕ್ಕೆ ನಮಗೆ ಅಂದರೆ ನಮ್ಮ ಅಪ್ಪ ಅಮ್ಮನಿಗೆ ಒಂದರಿಂದ ಹೆಮ್ಮೆ ಅಂತ ಅನಿಸ್ಬೋದು. ಮತ್ತು ನಾನು ಭಗವತಿ ಈ ಸ್ಕೂಲಿಗೆ ಸಹ ತುಂಬ ಹೆಮ್ಮೆ ಅಂತ ಅನಿಸ್ಬೋದು. ಅದೇ ಅಲ್ಲದೆ ನಮ್ಮ ಊರಿನವರು ಹೇಳ್ತಿದ್ದಾರೆ ನಮ್ಮ ಊರಿನ ಪ್ರತಿಭೆ ಅದು ನೋಡಿ ನನಗೆ ತುಂಬ ಖುಷಿ ಆಗ್ತುಂಟು. ನಮ್ಮ ಊರಿನ ಪ್ರತಿಭೆ ಈ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳುವಾಗ ಎಲ್ಲರಿಗೂ ಖುಷಿಯಾಗುವುದು ಸಹಜ. ಶಾಲೆಗೂ ಈ ಒಂದು ಶಾಲಾ ಆಡಳಿತ ಮಂಡಳಿಗೂ ಶಾಲಾ ಅಧ್ಯಾಪಕ ವೃಂದದವರಿಗೂ ಹೆಚ್ಚಾಗಿ ತರಬೇತಿ ಕೊಟ್ಟಂತಹ ಶಿವಪ್ರಸಾದ್ ಸರ್ ಅವರಿಗೂ ಅತ್ಯಂತ ಸಹಜವಾಗಿಯೇ ಖುಷಿ ಆಗ್ತದೆ. ಆದರೆ ಈಗ ಈ ಹಂತದಲ್ಲಿ ಈ ಕಬಡ್ಡಿಯನ್ನು ಹೇಗೆ ಮುಂದುವರಿಸಬೇಕಂತ ಅನ್ನಿಸ್ತಾ ಇದೆ? ಈಗ 10th ಆಯಿತು. 10th ಆದಮೇಲೆ ಕಾಲೇಜಲ್ಲಿ ಸಹ ಕಂಟಿನ್ಯೂ ಮಾಡಬೇಕಂತಿದ್ದೇನೆ. ನಾನು ಲೈಫಲ್ಲಿ ಕಬಡ್ಡಿ ಅಂತೂ ಬಿಡೋದಿಲ್ಲ, ಅದೊಂದು ಕನ್ಫರ್ಮ್. ಆದರೆ ಇನ್ನೂ ಸಹ ನನಗೆ ಮುಂದೆ ಇಷ್ಟೇ ಅಲ್ಲ, ಇನ್ನೂ ಸಹ ಜಾಸ್ತಿ ಅಚೀವ್ ಮಾಡಬೇಕಂತ ತುಂಬ ಆಸೆ ಉಂಟು. ಲೈಫಲ್ಲಿ ಕಬಡ್ಡಿಯನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ. ಒಂದು ಕೊನೆಯ ಪ್ರಶ್ನೆ ಈಗ ನಿನ್ನ ಹತ್ರ, ಮತ್ತು ನಿನ್ನ ಸರ್ನವರನ್ನು ಮತ್ತು ಶಾಲಾಡಳಿತ ಮಂಡಳಿಯವರನ್ನು ಎಲ್ಲರನ್ನೂ ಈ ಮಾತುಕತೆಯಲ್ಲಿ ನಾವು ಮಾತನಾಡಿಸಲಿಕ್ಕಿದ್ದೇವೆ. ಕಬಡ್ಡಿ ಅಂತ ಹೇಳುವಾಗ ಸಹಜವಾಗಿ ಮನೆಯಲ್ಲಿ ಎಲ್ಲರೂ ಹೆದರುವಂತಹ ಒಂದು ಆಟ ಅದು. ಮಕ್ಕಳು ಕೈಕಾಲು ಮುರ್ಕೊಳ್ತಾರೆ. ಈಗ ಎಲ್ಲರಿಗೂ ಸ್ವಾಭಾವಿಕ, ಕಬಡ್ಡಿ ಆಡಿದರೆ ಮಕ್ಕಳ ಕೈಕಾಲು ಮುರಿಯುತ್ತದೆ, ಮನಸ್ಸಿನಲ್ಲಿ ಒಂದು ಹೆದರಿಕೆ ಹೆತ್ತವರಿಗೆ ಎಲ್ಲರಿಗೂ ಇರ್ತದೆ. ಈಗ ನಿನ್ನ ಮನೆಯಲ್ಲಿ ಕಬಡ್ಡಿ ಆಡಬೇಕಂತ ಹೇಳುವಾಗ ಅಣ್ಣನವರೇನೋ ಆಡುವಾಗ ನಿನಗೆ ಆಸೆ ಆಗಿರ್ಬೋದು, ಸಣ್ಣವರಿರುವಾಗ ಒಂದು ಕಬಡ್ಡಿ ಆಡಬೇಕು ಅವರನ್ನು ನೋಡಿದಾಗ ನಾನು ಹಾಗೆ ಆಡಬೇಕಂತ ಅನ್ನಿಸೋದು ಸಹಜ. ಆದರೆ ಮನೆಯಲ್ಲಿ ಹೆತ್ತವರು ಇದಕ್ಕೆ ಯಾವ ರೀತಿ ಪ್ರೋತ್ಸಾಹ ಕೊಟ್ಟರು? ಕಬಡ್ಡಿ ಆಡಿದರೆ ಹೆಚ್ಚು ಕಮ್ಮಿ ಆಗ್ತದೆ, ಓದಲಿಕ್ಕೆ ತೊಂದರೆ ಆಗ್ತದೆ, ಹೀಗೆಲ್ಲ ಮನೆಯಲ್ಲಿ ಹೇಳುವವರಿದ್ದಾರೆ. ನಿನಗೆ ಹೇಗೆ ಪ್ರತಿಕ್ರಿಯೆ ಕೊಟ್ಟರು? ನನ್ನ ಮನೇಲಿ ಅಂದರೆ ಪ್ರೋತ್ಸಾಹ ಕೊಡ್ತಿದ್ರು. ಯಾಕಂದ್ರೆ ನನ್ನ ಅಣ್ಣ ಸಹ ಕುಸ್ತಿ ಆಡ್ತಿದ್ದ ಅವನು. ಹಾಗೆ ನನಗೆ ಅಮ್ಮ ಹತ್ರ ನಾನು ಚಿಕ್ಕವನಿರುವಾಗ ಸಹ ನಾನು ಇಲ್ಲಿ ಊರಲ್ಲೆಲ್ಲ ಆಟೋಟ ಸ್ಪರ್ಧೆ ಆಗುವಾಗ ಅದರಲ್ಲಿ ಓಟದಲ್ಲಿ, ಕಪ್ಪೆ ಜಿಗಿತದಲ್ಲಿ ಎಲ್ಲದರಲ್ಲಿ ನನಗೆ ಫಸ್ಟ್ ಪ್ರೈಸೇ ಬರ್ತಿತ್ತು. ಅದಕ್ಕೆ ನನ್ನ ಅಮ್ಮನಿಗೆ ತುಂಬ ಆಸೆ ಇತ್ತು. ನನ್ನ ಅಮ್ಮ ಎಲ್ಲಿ ಅದು ಸ್ಪರ್ಧೆ ಆಗ್ತಿದ್ರು ನನ್ನನ್ನು ಕರ್ಕೊಂಡು ಹೋಗ್ತಿದ್ರು, ಅವರೇ ಕರ್ಕೊಂಡು ಹೋಗ್ತಿದ್ರು. ಚಿಕ್ಕದಿಂದ ನನಗೆ ಅಭ್ಯಾಸ ಮಾಡಿದರೆ ಅವರೇ, ಸ್ಪೋರ್ಟ್ಸಲ್ಲಿ ಅಭ್ಯಾಸ ಮಾಡಿಸಿದ್ದೆ ಅವರು. ಹಾಗೆ ಅವರೇ ಕರ್ಕೊಂಡು ಹೋಗ್ತಿದ್ರು. ಎಲ್ಲಿ ಸ್ಪೋರ್ಟ್ಸ್ ಆಗ್ತಿದ್ರು ಅಲ್ಲ, ಎಲ್ಲಿ ಎಂತಾದರೂ ಕಾಂಪಿಟೇಷನ್ ಇದ್ದರು ಅವರೇ ಕರ್ಕೊಂಡು ಹೋಗ್ತಿದ್ರು. ಮ್ಯೂಸಿಕಲ್ ಎಂತ ಇದ್ರು ಕರ್ಕೊಂಡು ಹೋಗ್ತಿದ್ರು, ಅವರೇ ಕರ್ಕೊಂಡು ಬರ್ತಿದ್ರು. ಹಾಗೆ ಅವರು ಹೇಳ್ತಿದ್ರು, ಧನ್ಯ ನಮಗಂತೂ ಕಲೀಲಿಕ್ಕೆ ಆಗಲಿಲ್ಲ ನನ್ನ ಲೈಫಲ್ಲಿ, ನಮ್ಮ ಎಂಥ ಸಹ ಅಚೀವ್ ಮಾಡಿ ಆಗಲಿಲ್ಲ, ನಿನ್ನ ಲೈಫಲ್ಲಿ ನೀನು ಎಂತಾದರೂ ಮಾಡಬೇಕು ಧನ್ಯ ಅಂತ ಹೇಳ್ತಿದ್ರು. ಅದಕ್ಕಾಗಿ ನನ್ನ ಲೈಫಲ್ಲಿ ನಾನು ಏನಾದರೂ ಒಂದು ಮಾಡಬೇಕಂತ ಹೇಳಿ ನನಗೆ ಆಸೆ ಆಯಿತು. ಅದಕ್ಕಾಗಿ ನಾನು ಕಬಡ್ಡಿ ಅಂದರೆ ಬೇಡ ಅಂತ ಹೇಳುವ ಪರಿಸ್ಥಿತಿ ಸಹ ಬಂದಿತ್ತು. ನನ್ನ 9th ಕೈ ಫ್ರ್ಯಾಕ್ಚರ್ ಆವಾಗ ಅಮ್ಮ ಹೇಳಿದರು, ಅಮ್ಮ ಅಲ್ಲ ಮಾವ ನಂದು ಹೊರದೇಶದಲ್ಲಿದ್ದರು. ಅವಾಗ ಹೇಳಿದರು, ಅವಳು ಆಡೋದು ಬೇಡ, ಎಂತ ಹುಡುಗಿ ಕಬಡ್ಡಿ ಆಡೋದು ಮನೆಯಲ್ಲಿ, ನಿನ್ನ ಅಣ್ಣನೇ ಆಡೋದಿಲ್ಲ, ನೀನೆಂತ ಕಬಡ್ಡಿ ಆಡೋದು ಹಾಗೆ ಹೀಗೆ ಅಂತ ಹೇಳಿದರು. ಆದರೆ ಈಗ ಅವರೇ ಹೇಳ್ತಾರೆ, ಆಡು ನಿನಗೆ ಎಂತ ಬೇಕು ನಾನು ಮಾಡಿಕೊಡ್ತೇನೆ ಅಂತ ಹೇಳ್ತಾರೆ. ಆವಾಗ ನನಗೆ ತುಂಬ ಒಂದು ದಿನ ಕೂಗಿದ್ದೇನೆ ಮನೆಯಲ್ಲಿ. ಅವ್ರು ಹೇಳಿದರು, ಇಲ್ಲ ನಿನ್ನನ್ನು ಆಡಿಸೋದಿಲ್ಲ, 10th ನಾನು ಆಡಲಿಕ್ಕೆ ಇರಲಿಲ್ಲ, ಇನ್ನು ಆಡಿಸೋದಿಲ್ಲ ನಿನ್ನನ್ನು ಅಂತ ಹೇಳಿದರು. ಮತ್ತು ನಾನು ಆಳ್ವಾಸಿ ಕ್ಯಾಂಪೆಲ್ಲ ಹೋಗಿದ್ದೆ. ಅವಾಗ ಹೇಳಿದರು, ನೀನೇನು ಮನೆ ಬಿಟ್ಟು ಹೋಗೋದು? ನಾನು 1 month ಎಲ್ಲ ಕ್ಯಾಂಪ್ ಹೋಗ್ತಿದ್ದೆ. ಅವಾಗ ಹೇಳ್ತಿದ್ರು, ನೀನು ಕ್ಯಾಂಪೆಲ್ಲ ಹೋಗಬೇಡ, ಮನೆಯಲ್ಲೇ ಇರು, ಎಂತ ಬೇಕಾದರೂ ಮನೆಯಲ್ಲೇ ಮಾಡು, ನೀನು ಫಸ್ಟ್ ಓದು, ನಿನಗೆ ಕಬಡ್ಡಿಯಲ್ಲಿ ಎಂತ ಸಾಗಲಿಕ್ಕೆ ಚಾನ್ಸ್ ಇಲ್ಲ, ನೀನು ಓದು ಮತ್ತೆ ಎಂತ ಬೇಕಾದರೂ ಮಾಡು ಅಂತ ಹೇಳ್ತಿದ್ರು. ಆವಾಗ ನನಗೆ ತುಂಬ ಬೇಸರ ಆಗ್ತಿತ್ತು. ಆದರೆ ಅಮ್ಮ ಹೇಳ್ತಿದ್ರು, ಇಲ್ಲ ಅವಳ ಲೈಫ್ ಅವಳು ನೋಡ್ಕೊಳ್ತಾಳೆ, ನೀನು ಟೆನ್ಷನ್ ಮಾಡಬೇಡ, ಅವಳು ಅಂದರೆ ಹುಡುಗಿ ಅಂತ ಕೀಳಾಗಿ ನೋಡಬೇಡ, ಹುಡುಗಿಯರಾದರೆ ಏನು, ಅವಳಿಗೆ ಏನು ಮಾಡಬಾರ್ದಂತ ಇಲ್ವಾ ಅಲ್ಲ ಅಂತ ಹೇಳಿದರು. ಅದಕ್ಕೆ ನನಗೆ ಅಮ್ಮ ಎಲ್ಲ, ಅಪ್ಪ ಎಲ್ಲ, ಅಣ್ಣ ಮತ್ತು ಎಲ್ಲರೂ, ಅಜ್ಜಿ ಎಲ್ಲರೂ ಪ್ರೋತ್ಸಾಹ ಕೊಡ್ತಿದ್ರು. ಕಬಡ್ಡಿ ಯಾರು ಬೇಡ ಅಂತ ಹೇಳಿಲ್ಲ. ಆದರೆ ಅವರಿಗೆ ಗಾಯ ಎಲ್ಲ ನೋಡುವಾಗ ಮನೆಯಲ್ಲಿ ಕೆಲವೊಮ್ಮೆ ಬೇಜಾರಾಗ್ತದೆ, ಅಯ್ಯೋ ಗಾಯ ಆಯಿತಾ, ತಾಗಿತಾ, ಆದ್ರೂ ಮದ್ದಿಗೆಲ್ಲ ಕರ್ಕೊಂಡು ಹೋಗ್ತಾರೆ, ಬರ್ತಾರೆ. ಒಮ್ಮೆ ಫ್ರ್ಯಾಕ್ಚರ್ ಆಗಿತ್ತು, ಸ್ನಾನ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಎಲ್ಲ ಬೈತಿದ್ರು ಮನೆ ಹತ್ತಿರ, ನಿಮಗೆ ಬೇಕಾ ಕಬಡ್ಡಿ ಅಂತ. ಈಗ ಏನು ಹೇಳ್ತಾರೆ ಅವರು? ಈಗ ಆಡು ಕಬಡ್ಡಿ ಅಂತ ಹೇಳ್ತಾರೆ. ಸಂಕೋಳಿಗೆ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಯುತ ಶಿವಪ್ರಸಾದ್ ಸರ್ ಅವರು ಒಂದು ಒಳ್ಳೆಯ ಕಬಡ್ಡಿಯ ಕ್ರೀಡಾ ಪ್ರತಿಮೆಯನ್ನು ತಮ್ಮ ಶಾಲೆಗೆ ಆರಿಸಿ ತಂದು ಸತತ 3 ವರ್ಷ ತರಬೇತಿ ಕೊಟ್ಟು ಇದೀಗ ಅವರ ತರಬೇತಿಯ ಒಂದು ಸಾರ್ಥಕ ಕ್ಷಣಗಳು. ಅವರು ಕೊಟ್ಟಂತಹ ತರಬೇತಿಯ ಹುಡುಗಿ ರಾಷ್ಟ್ರಮಟ್ಟದ ಕ್ರೀಡಾಕೂಟಕ್ಕೆ ಆಡುವಂತಹ ಅವಕಾಶವನ್ನು ಪಡೆದುಕೊಂಡಿದ್ದಾಳೆ. ಶಿವಪ್ರಸಾದ್ ಸರ್ ಅವರೇ, ನೀವು ಇವಳನ್ನು ಆರಿಸುವಾಗ, ನಮ್ಮ ಶಾಲೆಗೆ ಈ ಹುಡುಗಿ ಬೇಕು ಅಂತ ಆರಿಸುವಾಗ ಇಷ್ಟರವರೆಗೆ ಈ ಹುಡುಗಿ ಬೆಳೀತಾಳಂತ ನಿಮಗೆ ಅನ್ನಿಸಿತ್ತ? ಅವಳು ಹಾಗೆ ಫಸ್ಟ್ ನೋಡ್ತಿರುವಾಗ ನನಗೆ ಇಷ್ಟರ ಮಟ್ಟಿಗೆ ಅವಳು ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತಾ ಇತ್ತು. ಆದರೆ ಈಗ ಅವಳ ಒಂದು ಆಟ ನೋಡಿ ರಾಜ್ಯ ಅಲ್ಲ ನ್ಯಾಷನಲ್ ಲೆವೆಲಲ್ಲಿಯೂ ಆಡ್ಬೋದು ಅಂತ ಒಂದು ಧೈರ್ಯ ಈಗ ಬರ್ತಾ ಉಂಟು.
ಒಂದು ಕ್ರೀಡಾ ಪ್ರತಿಭೆಯನ್ನು ಆರಿಸುವಾಗ ನಮಗೆ ಅವಳ ಬಗ್ಗೆ ವಿಶೇಷವಾದಂತಹ ಗಮನ ಕೊಡುವಂತಹ ಅವಕಾಶಗಳು ಬೇಕಾಗುತ್ತದೆ. ಯಾವ ರೀತಿಯಲ್ಲೆಲ್ಲ ಅವಳನ್ನು ನೀವು ಕ್ರೀಡಾಕೂಟಕ್ಕೆ ತಯಾರು ಮಾಡಿದಿರಿ? ಒಂದು ಹೇಳುವಾಗಂತ ಒಂದು ಪ್ರಾಕ್ಟೀಸ್ ಮಾಡುವಾಗ ಅವಳದ್ದು ಒಂದು ಹಾರ್ಡ್ ವರ್ಕ್, ಒಂದು ಬರುವಾಗ ಮನೆಯಿಂದ ಒಂದು 7 ಗಂಟೆಗೆ ಇಲ್ಲಿಗೆ ಮುಟ್ತಾರೆ, ಒಂದು ಬಂದು ಮುಟ್ಟಿ ಇಲ್ಲಿ ಡ್ರೆಸ್ ವಾರ್ಮಪ್ ಎಲ್ಲ ಮಾಡಿ ಅವರದ್ದೇ ಇಡೀ ಫುಲ್ ಟೀಮನ್ನು ಒಂದು ಕರ್ಕೊಂಡು ಇಡೀ ಒಂದು ಗ್ರೂಪಲ್ಲಿ ಒಂದು ಲೀಡರ್ ಆಗಿ ಒಂದು ಅವಳೊಂದು ತಗೊಂಡು ಇಡೀ ಫುಲ್ 12 ಮಂದಿಯನ್ನು ಒಂದು ವಾರ್ಮಪ್ಪಲ್ಲಿ ಒಂದು ಫೀಲ್ಡಲ್ಲಿ ಮಾಡಿಸಿ ಅವಳನ್ನು ಆಡಿಸುವುದು. ಮತ್ತು ಅಲ್ಲಿಂದ ಬಂದು ವಾರ್ಮಪ್ ಆಯಿತು, ಅಲ್ಲಿ ಬಂದು ಗ್ರೌಂಡಿಗೆ ಬರುವುದು, ಅಲ್ಲಿ ಆಡಿಸುವುದು ಅವರನ್ನು, ಮಕ್ಕಳನ್ನು, ಬೇರೆಯವರು ನನಗಿಂತ ಬೇರೆಯವರು ಏನು ಇಂಪ್ರೂವ್ ಆಗಬೇಕು ಅಂತ ನನ್ನದೇ ಗೇಮ್ ಅವರಿಗೆ ಬರಲಿ ಅಂತ ಅವಳೊಂದು ಆಡಿಸುವುದು. ಅದೆಲ್ಲ ನೋಡಿ ಒಂದು ತುಂಬ ಖುಷಿ ಆಗ್ತದೆ ಅವಳದೊಂದು ಹಾರ್ಡ್ ವರ್ಕ್. ಈಗ ಅವಳು ಹೇಳುವಾಗ ಹೇಳಿದ್ಲು 8ನೇ ತರಗತಿ 9ನೇ ತರಗತಿಯಲ್ಲೆಲ್ಲ ಜಿಲ್ಲಾ ಮಟ್ಟದವರೆಗೆ ಹೋದರೂ ಕೂಡ ಪ್ರಶಸ್ತಿ ಗೆಲ್ಲಲಿಕ್ಕಾಗಲಿಲ್ಲ ಅನ್ನುವಂಥ ಒಂದು ನಿರಾಶೆ ಅಥವಾ ಹತಾಶೆಯ ಮನೋಭಾವನೆ ಅವಳಲ್ಲಿತ್ತು. ಆದರೆ ಈಗ SSLCಯಲ್ಲಿ ಆಗುವಾಗಲೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ದು. ಈ ಎಲ್ಲ ಸಂದರ್ಭ ನೋಡುವಾಗ ಇಂತಹ ಒಂದು ಅವಕಾಶ ಸಿಕ್ಕಿತು ಅಂತ ನಿಮಗೆ ಅನ್ನಿಸ್ತಾ ಇತ್ತಾ? ನನಗೆ ಹೋಪ್ಸ್ ಇದ್ದದ್ದು ಅವಳು 8ನೇ ಕ್ಲಾಸಿಗೆ ಬಂದಲ್ಲ ಇಲ್ಲಿ ಭಗವತಿ ಸ್ಕೂಲಿಗೆ, ಆಗ ಒಂದು ಟೀಮ್ ಹೇಳುವಾಗ ಇಡೀ ಫುಲ್ ಕರೆಕ್ಟ್ ಸೆಟ್ ಆಗಿತ್ತು ಒಂದು ಟೀಮ್, ಇವಳು ಒಂದು ಸೇರುವಾಗ ಒಂದು ಒಳ್ಳೆ ಟೀಮ್ ಆಗ್ಬೋದು ಅಂತ. ಆದರೂ ಇವಳು ಸ್ವಲ್ಪ ಮಿಸ್ಟೇಕ್ ಆಗಿ ಒಂದು ಸ್ವಲ್ಪ ಇಂಜುರಿ ಆಗಿ, ಕೈಗೆ ಇಂಜುರಿ ಆಗಿ ಒಂದು 2 ಪಾಯಿಂಟಿಗೆ ಒಂದು ಸೋತು. ಅದೇ ಒಂದು ಆಸೆ ಇತ್ತು. ಮತ್ತು ನೆಕ್ಸ್ಟ್ ಇಯರ್ ಬರುವುದು, ಒಂದು 10th ಬರುವುದು ಒಂದು ಹೋಪ್ಸ್ ಇತ್ತು. ಎಂತ ಹೇಳಿದರೆ ನಮ್ಮದು ಹೋಮ್ ಗ್ರೌಂಡಲ್ಲಿ ಇತ್ತು, ಇಲ್ಲಿ ಉಚ್ಚಿಲ ಶಾಲೆಯಲ್ಲಿತ್ತು. ಹಾಗಾಗಿ ಇವರಿಗೆ ಒಂದು ಅಷ್ಟು ಹಾರ್ಡಾಗಿ ಒಂದು ಪ್ರಾಕ್ಟೀಸ್ ಕೊಟ್ಟು ಅಲ್ಲಿ ನನ್ನ ಒಂದು ಫ್ರೆಂಡ್ ಸರ್ಕಲ್ಸ್ ಅವರೆಲ್ಲ ಬಂದು, ಯತೀನ್, ಪ್ರಜ್ವಲ್ ಅವರೆಲ್ಲ, ನಿತೇಶ್, ಅಕ್ಷಯ್ ಅವರೆಲ್ಲ ಬಂದು, ಅವರು ಬೆಳಿಗ್ಗೆನೇ ಬರ್ತಾರೆ. ನಾನು ಬರೋದು ಸ್ವಲ್ಪ ಲೇಟ್ ಆದರೂ ಅವರು ನನ್ನ ಫ್ರೆಂಡ್ ಸರ್ಕಲ್ ಅವರು ಬೆಳಿಗ್ಗೆನೇ ಬಂದು ಅವರು ವಾರ್ಮಪ್ ಮಾಡಿಸಿ ಅವರನ್ನು ಸ್ವಲ್ಪ ಒಂದು ಪರ್ಫೆಕ್ಟಾಗಿ ಒಂದು ಮಾಡಿಸಿ ಒಳ್ಳೆ ಈ ಡಿಸ್ಟಿಕ್ ಲೆವೆಲಲ್ಲಿ ಒಂದು ರನ್ನರ್ಸ್ ಆಗಿ ಬರಲಿಕ್ಕೆ ಅವ್ರದ್ದೊಂದು ಪ್ರೋತ್ಸಾಹ ಒಂದು. ಈಗ ನಿಮ್ಮ ಶಾಲೆಯ ನೀವು ತರಬೇತಿ ಕೊಟ್ಟಂತಹ ಒಂದು ಹುಡುಗಿ ಧನ್ಯಶ್ರೀ ರಾಷ್ಟ್ರ ಮಟ್ಟದಲ್ಲಿ ಆಡುವಂತಹ ಒಂದು ದೊಡ್ಡ ಅವಕಾಶವನ್ನು ಪಡೆದುಕೊಂಡಿದ್ದಾಳೆ. ಇಂತಹ ಸಂದರ್ಭದಲ್ಲಿ ಇದುವರೆಗಿನ ಆಟವೇ ಒಂದು ಹಂತ ಆದರೆ ನಂತರದ ಆಟಗಳು ಇನ್ನೂ ದೊಡ್ಡ ರೀತಿಯಲ್ಲಿ ಬೆಳಿಬೇಕಾಗ್ತದೆ. ಯಾಕೆಂದರೆ ರಾಷ್ಟ್ರ ಮಟ್ಟದಲ್ಲಿ ಆಡುವಾಗ ಬಹಳ ಜಾಗರೂಕತೆ, ಎಲ್ಲ ರೀತಿಯ ತರಬೇತಿಗಳು ಬೇಕಾಗ್ತದೆ. ಇಂತಹ ತರಬೇತಿಗೆ ನೀವು ಯಾವೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ತೀರಿ? ಈಗ ಸ್ಟೇಟ್ ಮ್ಯಾಚೆಲ್ಲ ಆಡುವಾಗ ಮಡ್ಡಲ್ಲಿ ಆಡ್ತಿದ್ರು, ಆಗ ಇಲ್ಲಿ ನಾವೇ ಆಡಿಸ್ತಿದ್ವಿ. ಇದು ಅದಕ್ಕೆ ಬೇಕಾಗುವ ಎಲ್ಲ ಸ್ಕಿಲ್ಲೆಲ್ಲ ಹೇಳ್ಕೊಳ್ತೀವಿ. ಈಗ ನ್ಯಾಷನಲ್ ಲೆವೆಲಲ್ಲಿ ಆಡುವಾಗೇನು ಮ್ಯಾಟ್ ಹೇಳಿದರೆ ಇವರಿಗೆ ನಮ್ಮ ಶಾಲೆಯಲ್ಲಿ ಮ್ಯಾಟೇ ಆಡಲಿಲ್ಲ, ಅವರಿಗೂ ಅಭ್ಯಾಸನೇ ಇಲ್ಲ ಮ್ಯಾಟಲ್ಲಿ ಆಡಿ. ಎಲ್ಲಿಯಾದರೂ ನಮಗೇನೆ ಭಯ ಆಗ್ತದೆ, ಎಂತ ಗೊತ್ತುಂಟ, ಅವರು ಆಡುವಾಗ ಎಲ್ಲಿಯಾದರೂ ಇಂಜುರಿ ಆದರೆ, ಒಂದು ಲೆಗ್ ಪೇನ್ ಆದರೆ ಒಂದು ಆಯ್ತಲ್ಲ, ಅದು ಮತ್ತೆ ಇಡೀ ವರ್ಷವಿಡೀ ಕೂತ್ಕೊಳ್ಳೇಬೇಕು ಒಂದು. ಇದರಲ್ಲಿ ಭಯದಲ್ಲಿ ಇವಳನ್ನು ಈ ಸಲ ಒಂದು ಕಳಿಸುವುದು ಯಾವುದು ಅಂತ ನಮಗೊಂದು ಭಯ ಆಗ್ತಾ ಉಂಟು. ಈಗ ಅವಳು ನ್ಯಾಷನಲ್ ಲೆವೆಲ್ಲಿ ಮ್ಯಾಟಲ್ಲಿ ಆಡುವುದು ಅಂತ, ಆದರೂ ಒಂದು ಭಯ ಇರ್ತದೆ. ಮ್ಯಾಟ್ ಅಲ್ಲ, ಇವಳು ಆಡಲೇ ಇಲ್ಲ. ಆದರೂ ಒಂದು ವಾರ ಮಟ್ಟಿಗೆ ಇಲ್ಲಿ ನಾವು ಉಳ್ಳಾಲದಲ್ಲಿ ವೈದ್ಯನಾಥ ಟೀಮಲ್ಲಿ ಅಲ್ಲಿ ಒಂದು ಮ್ಯಾಟಿನ ವ್ಯವಸ್ಥೆ ಇತ್ತು, ಅಲ್ಲಿಗೆ ಅವಳನ್ನು ಕರ್ಕೊಂಡು ಹೋಗಿ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಕೊಟ್ಟು ಆ ಮ್ಯಾಟಿನ ಬಗ್ಗೆ ಏನು ಎಂತ ಅಂತ, ಹೇಗೆ ಆಡಬೇಕು, ಯಾವ ಸ್ಕಿಲ್ಲಲ್ಲಿ ಹೇಗೆ ರೈಡ್ ಮಾಡಬೇಕು ಅದನ್ನು ಸ್ವಲ್ಪ ಹೇಳಿಕೊಟ್ಟಿದ್ದೇವೆ. ಅವಳು ಇತ್ತೀಚೆಗೆ ಅವಳಿಗೊಂದು ಸನ್ಮಾನ ಆದಿತ್ಯವಾರ ನಡೆಯಿತು, ಕಾಪಿಕಾಡ್ನ ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ. ಅಲ್ಲಿಯೂ ಅವಳು ವಿಶೇಷ ತರಬೇತಿಗೆ ಹೋಗ್ತಾ ಇದ್ಲು ಅಂತ ಹೇಳಿದ್ಲು. ಅಲ್ಲಿ ಮ್ಯಾಟಲ್ಲಿ ಕಬಡ್ಡಿ ಆಡಿಸುವಂತಹ ಒಂದು ಅವಕಾಶ ಇತ್ತಾ? ಇಲ್ಲ, ಅಲ್ಲಿ ಫಸ್ಟ್ ಅವರು ಮಡ್ಡಲ್ಲಿ ಆಡಿಸ್ತಾ ಇದ್ರು. ಈಗ ಏನೋ ರೆಡಿ ಆಗ್ತಾ ಉಂಟು, ಮ್ಯಾಟ್ ಆಡಿಸುವ ಇದು ಉಂಟು ಒಂದು ಒಳ್ಳೆ ಇದು ಕ್ಯಾಂಪ್ ಎಲ್ಲ ಮಾಡ್ತಾ 50 ದಿನದ ಕ್ಯಾಂಪ್ ಮಾಡಿ ಅವಳು ಕ್ಯಾಂಪಲ್ಲಿ ಭಾಗವಹಿಸಿ ಒಳ್ಳೆ ಸ್ಕಿಲ್ಲೆಲ್ಲ ಹೇಳಿಕೊಟ್ಟಿದ್ರು. ಹಾಗೆಯೇ ಬೇರೆಯವರ ಪ್ರೋತ್ಸಾಹ ಎಲ್ಲ ಒಳ್ಳೆಯದಿದ್ದರಿಂದ ಅವಳು ಈ ಒಂದು ನ್ಯಾಷನಲ್ ಲೆವೆಲ್ಗೆ ಒಂದು ಬರಲಿಕ್ಕೆ ಒಂದು ಕಾರಣ ಆಯಿತು. ನಮಗೆಲ್ಲ ಹೇಳುವಾಗ ಮ್ಯಾಟ್ ಅಥವಾ ಮಣ್ಣಿನಲ್ಲಿ ಆಡುವುದು ಎರಡರ ವ್ಯತ್ಯಾಸ ನಮಗೆ ಗೊತ್ತಾಗೋದಿಲ್ಲ. ಆದರೆ ನಿಮಗೆ ಗೊತ್ತಿದೆ ಮಣ್ಣಿನಲ್ಲಿ ಆಡುವಂತಹ ಆಟಕ್ಕೂ ಮ್ಯಾಟಿನ ಆಟಕ್ಕೂ ಯಾವ ರೀತಿಯ ವ್ಯತ್ಯಾಸ ಇರ್ತದೆ, ಏನು ಜಾಗರೂಕತೆ ಬೇಕಾಗಿರ್ತದೆ? ಮಡ್ಡಲ್ಲಿ ಹೇಳುವುದಾದರೆ ನಮಗೆ ರನ್ನಿಂಗಲ್ಲಿ ಎಲ್ಲ ಫುಲ್ ಆಚೆ ಈಚೆ ಹೋಗಿ ಎಲ್ಲ ಆಡ್ಬೋದು ಅಂತ, ಓಡಿಕೊಂಡು ಆಡ್ಬೋದು. ಆದರೆ ಮ್ಯಾಟಲ್ಲಿ ಆಡುವಾಗ ಅಷ್ಟೇ ಫಾಸ್ಟ್ ಇದ್ದರೆ ಅದು ನೀಗೆ ಪೆಟ್ಟಾಗುವುದು, ಹಾಗೆ ಅಲ್ಲಿ ಆದರೂ ಟ್ವಿಸ್ಟ್ ಆಗುವುದು ಕಾಲಿಗೆ, ಇದೆಲ್ಲ ಇಂಜುರಿ ಎಲ್ಲ ಬರ್ತದೆ. ಅದು ಸ್ವಲ್ಪ ನೋಡಿಕೊಂಡು, ಈಗ ಎಷ್ಟೇ ಮ್ಯಾಟಲ್ಲಿ ಇಂಜುರಿ ಆಗೋದು, ಯಾರು ಮಡ್ಡಲ್ಲಿ ಜಾಸ್ತಿ ಇಂಜುರಿ ಆಗೋದು ನೋಡಲೇ ಇಲ್ಲ. ಈಗ ಮ್ಯಾಟ್ ನಮ್ಮ ಪ್ರೋ ಕಬಡ್ಡಿಯಲ್ಲೇ ಅಷ್ಟೇ ಎಲ್ಲ ಇಂಜುರಿ ಆಗೋದು ಮ್ಯಾಟಲ್ಲಿಂದ ಅಂತ. ಹಾಗೆ ರಾಷ್ಟ್ರ ಮಟ್ಟದ ಕಬಡ್ಡಿ ಆಟಕ್ಕೆ ಅವಳು ತಯಾರಾಗ್ತಾ ಇದ್ದಾಳೆ. ಯಾವಾಗ ಈ ಆಟ ನಡೀಲಿಕ್ಕಿದೆ ಮತ್ತು ಅದಕ್ಕೆ ಈ ಶಾಲೆಯಿಂದ ಏನೆಲ್ಲ ನಿಮಗೆ ವಿಶೇಷ ಸವಲತ್ತುಗಳು ಸಿಗ್ತಾ ಇವೆ? ಅವಳು ನಾಳೆ ಹೊರಡಲಿಕ್ಕೆ, ಅಲ್ಲಿಗೆ ಬಂಟ್ವಾಳಕ್ಕೆ ಹೊರಡಲಿಕ್ಕೆ ಮಧ್ಯಾಹ್ನ 3 ಗಂಟೆಗೆ. ಅಲ್ಲಿ ಸ್ಟಾರ್ಟ್ 30ಕ್ಕೆ ಅಲ್ಲಿ ರಿಪೋರ್ಟ್ ಮಾಡಲಿಕ್ಕೆ, 1-2ಕ್ಕೆ ಮ್ಯಾಚ್ ಮಧ್ಯಪ್ರದೇಶದಲ್ಲಿ ಮ್ಯಾಚ್ ಆಗ್ತದೆ. ನಮ್ಮ ಶಾಲೆಯಿಂದ ನಮ್ಮ ಟ್ರಸ್ಟಿಯವರು ಅವಳಿಗಾಗುವ ಖರ್ಚನ್ನು, ಅಲ್ಲಿ ಯಾವುದೆಲ್ಲ ಖರ್ಚಾಗ್ತದೆ ಅದರದ್ದು ಬೇಗ ಸಹಾಯವನ್ನು
ಮಾಡಿದ್ದಾರೆ. ಹಾಗೆ ನಮ್ಮ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿ ಅವಳಿಗೆ ಬೇಕಾಗುವ ಹಣದ ಸಹಾಯ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಎಲ್ಲರ ಪ್ರೋತ್ಸಾಹ ಅವಳಿಗೆ ಎಲ್ಲ ಮಾಡಿದ್ದಾರೆ ತುಂಬ ಒಳ್ಳೆ ರೀತಿಯಲ್ಲಿ. ಜೊತೆಯಲ್ಲಿ ಯಾರು ಹೋಗ್ತಾರೆ ಈಗ ಇಲ್ಲಿಂದ? ನಮ್ಮಿಂದ ಎಲ್ಲ ಹೋಗುದಿಲ್ಲ, ಅಲ್ಲಿ ಬಂಟ್ವಾಳದಿಂದ ಅವ್ರದ್ದು HM ಒಂದು ಹೋಗ್ತಾರೆ, ಮತ್ತು ಅವ್ರದ್ದು ಒಂದು ಟೀಚರ್ಸ್ ಹೋಗ್ತಾರೆ. ನಾವು ಇಲ್ಲಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮಿಂದ ಹೋದರೆ ನಾವು ಅಲ್ಲಿಂದ ಹೊರಗಡೆ ಬೇರೆ ಇದರಲ್ಲೇ ಹೋಗಬೇಕಾಗ್ತದೆ. ಇದರಲ್ಲಿ ಕ್ಯಾಂಪಿಂದ ಹೋಗ್ಲಿಕ್ಕೆ ಆಗೋದಿಲ್ಲ ನಮಗೆ. ಹಾಗಾಗಿ ಅಲ್ಲಿಂದ ಅವರದ್ದೇ ಶಾಲೆ ಅವ್ರದ್ದು ಒಗ್ಗದಿಂದ ಅವರು 3 ಹೋಗ್ತಾರೆ, ಒಂದು ಟೀಚರ್ಸ್ ಇದ್ದ. ಒಟ್ಟಾರೆಯಾಗಿ ನಿಮ್ಮ ಶಾಲೆಯ ಒಬ್ಬಳು ಹುಡುಗಿ ರಾಷ್ಟ್ರ ಮಟ್ಟದ ಕಬಡ್ಡಿಗೆ ಹೊರಡ್ತಾ ಇದ್ದಾಳೆ. ಈ ಸಂದರ್ಭದಲ್ಲಿ ಶಾಲಾಡಳಿತ ಮಂಡಳಿಯ ಪ್ರೋತ್ಸಾಹ ಮತ್ತು ನಿಮಗೆಲ್ಲ ಹೇಗೆ ಇಲ್ಲಿ ಅನ್ನಿಸ್ತಾ ಇದೆ ವಾತಾವರಣ? ನನಗೆ ಅವಳು ಇಷ್ಟು ತನಕ ಹೋಗಿದೆ ಒಂದು ದೊಡ್ಡ ವಿಷಯ. ಅದಕ್ಕೆ ನಮ್ಮ ಶಾಲೆಯ ಟೀಚರ್ಸ್ ಮತ್ತು ಎಲ್ಲ ಪ್ರೈಮರಿ ಟೀಚರ್ಸ್, ಹೈಸ್ಕೂಲ್ ಟೀಚರ್ಸ್ ಮತ್ತು ಫ್ರೆಂಡ್ ಸರ್ಕಲ್ಸು, ಕೋಚ್ ಎಲ್ಲ ಅವರ ಒಂದು ಸಪೋರ್ಟಿಂದ, ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಟ್ರಸ್ಟ್ ಅವರದ್ದು ಎಲ್ಲ ಯಾವುದಕ್ಕೆ ಎಲ್ಲಿ ಮ್ಯಾಚಿಗೆ ಹೋಗಬೇಕು ಅದು ವೆಹಿಕಲಿಗೆಲ್ಲ ಹಣ ಕೊಡುವುದೆಲ್ಲ ಮ್ಯಾನೇಜ್ಮೆಂಟಿಂದ ಇದು ಒಂದು ಸಹಕಾರದಿಂದ ನನಗೆ ಯಾವುದರಲ್ಲಿ ಆಡುವಾಗ ಏನು ತೊಂದರೆ ಯಾವುದು ಕಮ್ಮಿ ಮಾಡಲಿಲ್ಲ. ಇವರು ಯಾವುದಕ್ಕೆ ಒಂದು ಸಪೋರ್ಟ್ ಮಾಡೋದಕ್ಕಿಂತ ಕಮ್ಮಿ ಮಾಡಲಿಲ್ಲ, ಎಲ್ಲದಕ್ಕೂ ಒಂದು ಪ್ರೋತ್ಸಾಹ ಕೊಡ್ತಿದ್ರು ಮ್ಯಾನೇಜ್ಮೆಂಟ್ ಅವರು. ಅದೇ ಒಂದು ಅವಳು ಏನು ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲಲ್ಲಿ ಆಡಲಿ ಅಂತ ಒಂದು ಆಸೆ ನನ್ನದು. ಏನು ಒಂದು ಅವಳು ಇದು 10th ಒಂದು ಅವಳದು ಮುಗಿಯುವುದಿಲ್ಲ ಕೆರಿಯರ್, ಏನು PUCಯಲ್ಲಿ ಒಳ್ಳೆ ಕಾಲೇಜಿಗೆ ಸೇರಿ ಅದರಲ್ಲಿ ಒಳ್ಳೆ ಒಂದು ಈಗ ಸ್ಟೇಟ್ ನ್ಯಾಷನಲ್ ಆಯಿತು, ಏನು ಅದರಲ್ಲಿ ಮೇಲೆ ಪ್ರೋ ಕಬಡ್ಡಿಯಲ್ಲಿ ಒಂದು ಚಾನ್ಸ್ ಸಿಗಲಿ ಅಂತ ಹಾರೈಸ್ತೇನೆ ಅವಳಿಗೆ. ಉಚ್ಚಿಲ ಸಂಕೊಳಿಗೆಯ ಭಗವತಿ ಎಜುಕೇಷನ್ ಟ್ರಸ್ಟ್, ಈ ಟ್ರಸ್ಟಿನ ಮೂಲಕವಾಗಿ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸರಿಸುಮಾರು 18 ವರ್ಷಗಳನ್ನು ದಾಟುತ್ತಾ ಇದೆ. ಇಲ್ಲಿಯ ಒಬ್ಬ ಕ್ರೀಡಾ ಪ್ರತಿಭೆ, SSLCಯ ಕ್ರೀಡಾ ಪ್ರತಿಭೆ ಕುಮಾರಿ ಧನ್ಯಶ್ರೀ ಇದೀಗ ಕಬಡ್ಡಿಯಲ್ಲಿ ತನ್ನ ಪ್ರತಿಭೆಯನ್ನು ತೋರಿಸಿ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವಂತಹ ಒಂದು ದೊಡ್ಡ ಅವಕಾಶವನ್ನು ಪಡೆದುಕೊಂಡಿದ್ದಾಳೆ. ಈ ಸಂದರ್ಭದಲ್ಲಿ ಶಾಲಾಡಳಿತ ಮಂಡಳಿಯ ಸದಸ್ಯರಾಗಿ ನಿಮಗೆ ಈ ಶಾಲೆಯಲ್ಲಿ ಕಲಿತಂತಹ ಒಂದು ಹುಡುಗಿಯ ಬಗ್ಗೆ ಏನು ಅನ್ನಿಸ್ತಾ ಇದೆ? ನಿಮ್ಮ ಶಾಲೆಯಲ್ಲಿ ಈ ಕ್ರೀಡಾಕೂಟಕ್ಕೆ ಯಾವೆಲ್ಲ ಅವಕಾಶಗಳನ್ನು ನೀವು ಒದಗಿಸಿಕೊಡ್ತೀರಿ? ಭಗವತಿ ಎಜುಕೇಷನ್ ಟ್ರಸ್ಟ್ನ ವತಿಯಿಂದ ನಡೆಸಲ್ಪಡುವಂಥ ಭಗವತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ SSLC ವಿದ್ಯಾರ್ಥಿನಿಯಾದಂಥ ಧನ್ಯಶ್ರೀ ಅವರು ರಾಷ್ಟ್ರಮಟ್ಟದ ಕಬಡ್ಡಿಗೆ ಆಟ ಆಡಲಿಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ಭಾಳ ಸಂತೋಷ ಆಗ್ತಾಯಿದೆ. ಮೊನ್ನೆ ಅವರು ಆಯ್ಕೆಗೊಂಡಾಗ ಟ್ರಸ್ಟ್ನ ವತಿಯಿಂದ ಇಲ್ಲಿ ಬಂದಾಗ ಅವರನ್ನು ಟ್ರಸ್ಟ್ನ ವತಿಯಿಂದ ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಟ್ರಸ್ಟ್ಗಳು ಸೇರಿಕೊಂಡು ಗೌರವಿಸಿದ್ದೇವೆ. ಜೊತೆಗೆ ಶಿಕ್ಷಕ ವೃಂದದವರು ಕೂಡ ಸೇರಿಕೊಂಡಿದ್ದಾರೆ. ಮೊದಲಿಗೆ ನಾನು ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಿಗೆ ಮತ್ತು ಮುಖ್ಯೋಪಾಧ್ಯಾಯರಿಗೆ ಮತ್ತು ಎಲ್ಲ ಶಿಕ್ಷಕ ವೃಂದ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಎಲ್ರಿಗೂ ಅಭಿನಂದಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಒಂದು ವಿದ್ಯಾಸಂಸ್ಥೆಯಲ್ಲಿ ಒಂದು ಪ್ರತಿಭೆ ಹೊರಗೆ ಚೆಮ್ಮಬೇಕಾದ್ರೆ ಆ ಪ್ರತಿಭೆಯನ್ನು ಗುರುತಿಸುವಲ್ಲಿ ದೈಹಿಕ ಶಿಕ್ಷಕರು ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಅಧ್ಯಾಪಕ ವೃಂದದವರು ಮತ್ತು ಸಿಬ್ಬಂದಿ ವರ್ಗದವರು ಸೇರಿಕೊಂಡು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಇವತ್ತು ಅವಳಿಗೆ ಬೆಳೀಲಿಕ್ಕೆ ಕಾರಣ ಆಯಿತು. ನನಗೆ ಭಾಳ ಹೆಮ್ಮೆ ಆಗ್ತಾಯಿದೆ. ನಾನೊಬ್ಬ ಕಬಡ್ಡಿ ಪ್ರೇಮಿಯಾಗಿದ್ದುಕೊಂಡು ಸುಮಾರು 20 ವರ್ಷಗಳ ಹಿಂದೆ ನನಗೆ ನೋಡುವಾಗ ನಾವು ರಾಷ್ಟ್ರಮಟ್ಟದ ಕಬಡ್ಡಿ ಟೂರ್ನಮೆಂಟನ್ನು ಕಂಡಕ್ಟ್ ಮಾಡಿದ್ದೆವು. ಸನ್ಮಾನ್ಯ ವಿಜಯಕುಮಾರ್ ಶೆಟ್ಟಿ, ನಾನು ಮಂಗಳೂರು ನೆಹರು ಮೈದಾನಲ್ಲಿ 25-28 ವರ್ಷಗಳ ಹಿಂದೆ ರಾಷ್ಟ್ರಮಟ್ಟದ ಕಬಡ್ಡಿ ಟೂರ್ನಮೆಂಟ್ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಟೀಮ್ಗಳನ್ನು ನೋಡಿದಾಗ ಮೈ ಜುಮ್ ಎಣಿಸ್ತಿತ್ತು ನಮಗೊಂದು ಸಲ. ಮಹೇಂದ್ರ ಇರಲಿ, ರೈಲ್ವೇಸ್ ಇರಲಿ, ಸೆಂಟ್ರಲ್ ಗೌರ್ಮೆಂಟ್ ಇರಲಿ, ಇನ್ಕಮ್ ಟ್ಯಾಕ್ಸ್, ಅನೇಕ ಇಲಾಖೆಗಳು ಒಬ್ಬರಿಗಿಂತ ಒಬ್ಬರು ಬಿಗಿಯಾದಂಥ ಕಬಡ್ಡಿ ಪ್ಲೇಯರ್ಸ್ ಇದ್ದರು. ಅದನ್ನು ನೋಡಿದಾಗ ನಿಜವಾಗಿಯೂ ಕಬಡ್ಡಿ ಎಷ್ಟೊಂದು ಉತ್ತಮವಾದಂಥ ಕ್ರೀಡೆ ಎಂಬುದಾಗಿ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ನನಗೆ ಭಾಳ ಹೆಮ್ಮೆ ಆಗ್ತಾಯಿದೆ. ನಮ್ಮ ಶಾಲೆಯಿಂದ ಒಬ್ಬಳು ಇವತ್ತು ರಾಷ್ಟ್ರಮಟ್ಟದ ಕಬಡ್ಡಿ ಆಟಗಾರಕ್ಕೆ ಆಯ್ಕೆ ಆಗಿದ್ದಾರೆ. ಅವರಿಗೆ ನಮ್ಮ ಮ್ಯಾನೇಜ್ಮೆಂಟ್ನ ವತಿಯಿಂದ ಬೇಕಾದಂಥ ಎಲ್ಲ ಪ್ರೋತ್ಸಾಹಗಳನ್ನು ಖಂಡಿತವಾಗಿ ನಾವು ಕೊಡ್ತಾಯಿದ್ದೀವಿ. ಈಗ ಕಬಡ್ಡಿಯಲ್ಲಿ ರಾಷ್ಟ್ರಮಟ್ಟಕ್ಕೆ ಹೋಗುವಾಗಲೂ ತುಂಬ ಖರ್ಚು ಇದೆ. ಈ ಖರ್ಚನ್ನು ಈಗ ದೈಹಿಕ ಶಿಕ್ಷಕರು ಹೇಳಿದರು, ಎಲ್ಲ ಶಾಲಾಡಳಿತ ಮಂಡಳಿ ಕೊಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ, ಬಹಳ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಇದೊಂದು ಒಳ್ಳೆಯ ವಿಚಾರ. ಯಾಕೆಂತ ಹೇಳಿದರೆ ಯಾವುದೇ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕಿದ್ದರೂ ಅದರಲ್ಲಿ ಭಾಗವಹಿಸುವಂತಹ ಅಭ್ಯಾಸಕ್ಕೆ ಒಂದು ರೀತಿಯ ಖರ್ಚಾದರೆ ಭಾಗವಹಿಸುವ ಖರ್ಚೇ ಇನ್ನೊಂದು ಇರ್ತದೆ. ನಿಮ್ಮ ಶಾಲೆಯಲ್ಲಿ ಇಂತಹ ಕ್ರೀಡಾ ಪ್ರತಿಭೆಗಳಿಗೆ ಯಾವುದಾದ್ರೂ ವಿಶೇಷ ಅವಕಾಶಗಳು, ಸವಲತ್ತನ್ನು ನೀವು ಯಾವಾಗ ನಿರಂತರವಾಗಿ ಹೀಗೆ ಒದಗಿಸ್ತಾ ಇದ್ದೀರಾ? ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೈಹಿಕ ಶಿಕ್ಷಕರು ಭಾಳ ಮುತುವರ್ಜಿಸಿಕೊಂಡು ಮತ್ತು ಶಿಕ್ಷಕ ವೃಂದದವರು ಕೂಡ ಅದಕ್ಕೆ ಭಾಳ ಒತ್ತು ಕೊಟ್ಟು ಇವತ್ತು ಕಬಡ್ಡಿ ಅಂತಲ್ಲ ಎಲ್ಲ ಕ್ರೀಡೆಗಳು ಕೂಡ ಪ್ರೋತ್ಸಾಹ ಕೊಡುವಂಥ ವ್ಯವಸ್ಥೆ ನಮ್ಮ ವ್ಯವಸ್ಥೆಯಲ್ಲಿ ನಮ್ಮ ಶಾಲೆಯಲ್ಲಿ ಆಗ್ತಾಯಿದೆ.
ಖಂಡಿತವಾಗಿಯೂ ಇವತ್ತು ಅವರು ರಾಷ್ಟ್ರಮಟ್ಟದ ಒಬ್ಬ ಆಟಗಾರ್ತಿಯಾಗಿ ಆಯ್ಕೆ ಆಗಲಿಕ್ಕೆ ಕಾರಣ ಆಗಿದೆ. ಅವರಿಗೆ ಬೇಕಾದಂಥ ಸವಲತ್ತನ್ನು ಆಡಳಿತ ಮಂಡಳಿಯವರು ಈಗಾಗಲೇ ನಾವು ಕೊಡುತ್ತೇವೆ ಅಂತ ಭರವಸೆಯನ್ನು ಕೂಡ ಕೊಟ್ಟಿದ್ದೇವೆ. ಅದಕ್ಕೆ ಸ್ಪಂದನೆ ಕೂಡ ಮಾಡಿದ್ದಾರೆ. ಖಂಡಿತವಾಗಿ ನಾವು ನಮ್ಮ ಆಡಳಿತ ಮಂಡಳಿಯಲ್ಲಿ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಕೂಡ ಅವಳು ರಾಷ್ಟ್ರಮಟ್ಟದಲ್ಲಿ ಆಡಿ ರಾಷ್ಟ್ರಕ್ಕೆ ಹೆಸರು ತರುವಂತಾಗಲಿ, ಅವಳಿಗೆ ಬೇಕಾದಂಥ ಎಲ್ಲ ಪ್ರೋತ್ಸಾಹಗಳನ್ನು ನಾವು ನಮ್ಮ ಟ್ರಸ್ಟಿನ ವತಿಯಿಂದ ಮತ್ತು ಆಡಳಿತ ಮಂಡಳಿಯಲ್ಲಿ ಸದಸ್ಯರು ಅಥವಾ ನಮ್ಮ ಸ್ನೇಹಿತರಿಂದ ಖಂಡಿತವಾಗಿ ನಾವು ಅವರಿಗೆ ಸ್ಪಂದನೆ ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ಭಗವತಿ ಶಾಲೆಗೆ ಊರಿಗೆ ಹೆಮ್ಮೆ ತರುವಂತಹ ಒಂದು ಸಾಧನೆಯನ್ನು ನಿಮ್ಮ ಶಾಲೆಯ ಹುಡುಗಿ ಮಾಡಿದ್ದಾಳೆ. ಧನ್ಯಶ್ರೀ. ಕಬಡ್ಡಿಯಲ್ಲಿ ಅವಳ ಪರಿಶ್ರಮ ಇದೆ, ಆದರೆ ಅವಳ ಪರಿಶ್ರಮಕ್ಕಿಂತ ಹೆಚ್ಚಾಗಿ ಇಲ್ಲಿಯ ದೈಹಿಕ ಶಿಕ್ಷಣ ಶಿಕ್ಷಕರ ಪರಿಶ್ರಮ, ಶಾಲಾ ಅಧ್ಯಾಪಕ ವೃಂದದವರು, ಮುಖ್ಯೋಪಾಧ್ಯಾಯರ ಪರಿಶ್ರಮ, ಹಾಗೆ ಆಡಳಿತ ಮಂಡಳಿಯ ನಿಮ್ಮ ಸಹಜವಾದಂತಹ ಕೊಡುಗೆ ಇದೆ. ಎಲ್ಲರ ಕೊಡುಗೆಯಿಂದ ಈ ರೀತಿಯ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ಧರ್ಮಶ್ರೀ ಹೇಳ್ತಾ ಇದ್ದಾಳೆ. ಇದನ್ನು ನೋಡುವಾಗ ನಿಮಗೆ ಏನು ಅನ್ನಿಸ್ತಾ ಇದೆ? ಈ ಶಾಲೆಯನ್ನು ಇಷ್ಟು ವರ್ಷದಿಂದ ನೀವು ನಡೆಸ್ತಾ ಇದ್ದೀರಿ, ಒಂದು ಶಾಲಾಡಳಿತ ಮಂಡಳಿಯ ಸಂಚಾಲಕರಾಗಿ ಬಹಳ ಇದೊಂದು ನಿಮಗೆ ಒಳ್ಳೆಯ ಹೆಮ್ಮೆಯ ಕ್ಷಣ ಅಂತ ಅನ್ನಿಸ್ತಾ ಇದೆ. ನಿಮಗೆ ಏನು ಅನ್ನಿಸ್ತಾ ಇದೆ? ಖಂಡಿತವಾಗಿಯೂ ಹೆಮ್ಮೆಯ ಕ್ಷಣವೇ. ಇವತ್ತು ಇವಳು ಧನ್ಯಶ್ರೀ ಕಬಡ್ಡಿಯಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇನ್ನು ಇನ್ನಿತರ ಸ್ಟೂಡೆಂಟ್ಸ್ ನಮ್ಮಲ್ಲಿ ಅನೇಕ ಯುವಕರು ಯುವತಿಯರಿದ್ದಾರೆ, ಬಹಳ ಉತ್ತಮ ಕ್ರೀಡಾಪಟುಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ, ಟ್ರೈನಿಂಗ್ ಮಾಡ್ತಾಯಿದ್ದಾರೆ. ಎಲ್ಲ ವ್ಯವಸ್ಥೆಯನ್ನು ಕೂಡ ನಮ್ಮ ದೈಹಿಕ ಶಿಕ್ಷಕರು ಮತ್ತು ಶಿಕ್ಷಕ ವೃಂದದವರು ಒದಗಿಸಿದ್ದಾರೆ. ಖಂಡಿತವಾಗಿ ಭಗವತಿ ಎಜುಕೇಷನ್ ಆಡಳಿತ ಮಂಡಳಿ ನಿಜವಾಗಿ ಭಾಳ ಹೆಮ್ಮೆ ಪಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಶಾಲೆಗೆ ಕೀರ್ತಿ ತರುವಂಥ ಅಥವಾ ಯಾವುದೇ ಒಂದು ಸ್ಪೋರ್ಟ್ಸ್ಗಳ ಎಲ್ಲಿ ನಡೆದರೂ ಕೂಡ ನಮ್ಮ ವಿದ್ಯಾರ್ಥಿಗಳನ್ನು ಕಳಿಸಿಕೊಡುವಂಥದ್ದು ಮತ್ತು ಅದಕ್ಕೆ ಭಾಗವಹಿಸಲಿಕ್ಕೆ ಬೇಕಾದಂಥ ಎಲ್ಲ ಸವಲತ್ತನ್ನು ಒದಗಿಸುವಲ್ಲಿ ಖಂಡಿತ ನಮ್ಮ ಆಡಳಿತ ಮಂಡಳಿ ಸಹಕರಿಸ್ತದೆ. ಮುಂದೆ ಅವರು ಈ ಶಾಲೆ ಬಿಟ್ಟ ನಂತರ ಕೂಡ SSLC ಆಗಿ ಅವಳು ಮುಂದಿನ ವಿದ್ಯಾಭ್ಯಾಸಕ್ಕೆ ಬೇರೆ ಕಡೆ ಹೋದಾಗಲೂ ಕೂಡ ನಮ್ಮ ಶಾಲೆಯ ಬಗ್ಗೆ ಗೌರವ ಇಟ್ಟುಕೊಂಡು ಶಾಲೆಗೆ ಕೀರ್ತಿ ತಂದಂಥ ಹುಡುಗಿ ಎಂಬ ಆ ಭಾವನೆ ನಮ್ಮ ಹತ್ರ ಆಡಳಿತ ಮಂಡಳಿಯವರ ಹತ್ರ ಇರ್ತದೆ. ನಾವು ಕೂಡ ಈ ಹಿಂದೆ ಅನೇಕ ಕ್ರೀಡಾಪಟುಗಳನ್ನು ಇವತ್ತು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಕಬಡ್ಡಿ ಕ್ರೀಡೆಯಲ್ಲಿ ಸೇರಿಸಿಕೊಂಡಂಥ ನನಗೆ ಅವಕಾಶ ಇದ್ದಾಗ 1982ರಿಂದ ಕೆಲವು ಜನರಿಗೆ ನನ್ನ ಕಬಡ್ಡಿ ಪಟುಗಳನ್ನು ಇವತ್ತು ಕಾರ್ಪೊರೇಷನ್ ಬ್ಯಾಂಕಿಗೆ, ವಿಜಯ ಬ್ಯಾಂಕಲ್ಲಿ ಸೇರಿಸಿಕೊಂಡು ಇವತ್ತು ಮ್ಯಾನೇಜರ್ ಆಗಿದ್ದುಕೊಂಡು DGM ಲೆವೆಲ್ ತನಕ ಬಂದವರು ಇದ್ದಾರೆ. ಬೇಬಿ ಕುಂದರ್ ಅಂತ BC ರೋಡ್ನ ಒಬ್ಬ ಬಿಲ್ಲವ ಯುವಕಯಿಂದ ಅವನು ವಿಜಯ ಬ್ಯಾಂಕಿಗೆ ಅಲ್ಲಿ ಕ್ಲರ್ಕಾಗಿ ಸೇರಿಸಿಕೊಂಡು ಇವತ್ತು ಸೀನಿಯರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಅನೇಕ ನಿದರ್ಶನಗಳಿದೆ. ಅದೇ ರೀತಿ ನಮ್ಮ ಹುಡುಗಿ ಕೂಡ, ನಮ್ಮ ಶಾಲೆ ವಿದ್ಯಾರ್ಥಿಗಳಿಗೆ ಕೂಡ ನಾವು ನಮ್ಮಿಂದ ಆಗುವಂಥ ಖಂಡಿತ ಪ್ರೋತ್ಸಾಹ ನೀಡ್ತೇವೆ. ಮುಂದೆ ಅವರು ಉತ್ತಮ ರೀತಿಯಲ್ಲಿ ಈ ಕ್ರೀಡೆಯಲ್ಲಿ ಭಾಗವಹಿಸಿ ಶಾಲೆಗೆ ಕೀರ್ತಿ ತರುವುದು, ರಾಜ್ಯಕ್ಕೆ ಕೀರ್ತಿ ತರುವುದು ಮತ್ತು ರಾಷ್ಟ್ರಕ್ಕೆ ಕೀರ್ತಿ ತರುವಂಥ ಪ್ರಯತ್ನವನ್ನು ಮಾಡಲಿ ಅಂತ ಅವರಿಗೆ ಹಾರೈಸ್ತಾ ಇದ್ದೇನೆ. ಉಚ್ಚಿಲ ಸಂಕೊಳಿಗೆಯ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ, ಈ ಶಾಲೆಯಲ್ಲಿ SSLC ಕಲಿಯುತ್ತಿರುವಂತಹ ವಿದ್ಯಾರ್ಥಿನಿ ಕುಮಾರಿ ಧನ್ಯಶ್ರೀ ಇದೀಗ ಬಹಳ ದೊಡ್ಡ ಸಾಧನೆಯ ಮೂಲಕ ತನ್ನ ಊರಿಗೆ, ತನ್ನ ಶಾಲೆಗೆ, ಮನೆಗೆ ಹೆಮ್ಮೆಯನ್ನು ತಂದಿದ್ದಾಳೆ. ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಮಧ್ಯಪ್ರದೇಶದಲ್ಲಿ ಆಡುವಂತಹ ಒಂದು ಅವಕಾಶವನ್ನು ಅವಳು ಪಡೆದುಕೊಂಡಿದ್ದಾಳೆ. ಈ ಕ್ರೀಡಾಕೂಟಕ್ಕಾಗಿ ಅವಳೀಗ ತಯಾರಾಗ್ತಾ ಇದ್ದಾಳೆ. ಈ ಸಂದರ್ಭದಲ್ಲಿ ಶಾಲೆಯ ಇಬ್ಬರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ನಮ್ಮೊಂದಿಗಿದ್ದಾರೆ. ಅವರ ಅನಿಸಿಕೆಗಳು, ನಿಮ್ಮ ಶಾಲೆಯ ವಿದ್ಯಾರ್ಥಿನಿ ಈ ಮಟ್ಟಕ್ಕೆ ಬೆಳೆಯುವಾಗ ನಿಮಗೆ ಏನು ಅನ್ನಿಸ್ತಾ ಇದೆ? ನಮ್ಮ ಭಗವತಿ ಶಾಲೆಯ ಹೆಮ್ಮೆಯ ಪುತ್ರಿ ಧನ್ಯ, ಅವಳ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ನಿಜವಾಗಿ ಒಬ್ಬ ವ್ಯಕ್ತಿಯಲ್ಲಿ ಎಲ್ಲ ರೀತಿಯ ಒಂದು ಗುಣಗಳು ಅಡಗಿರೋದು ತುಂಬ ವಿರಳ. ನಮ್ಮ ಈ ಧನ್ಯ 8ನೇ ತರಗತಿಗೆ ನಮ್ಮ ದೈಹಿಕ ಶಿಕ್ಷಕರಾದ ಶಿವ್ ಪ್ರಸಾದ್ ಸರ್ ಅವರ ಕ್ಯಾರಫಲ್ಲಿ ಬಂದಾಗಲೂ ಸಹ ಅಷ್ಟೇ, ಕೆಲವು ಮಕ್ಕಳು ಹೆದರ್ತಾರೆ, ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ ಬಂದಾಗ ಸ್ವಲ್ಪ ಹೆದರ್ತಾರೆ. ಆದರೆ ಇವಳು ಪ್ರತಿಯೊಂದು ವಿಷಯವನ್ನು ಕೇಳಿಕೊಂಡು ಅರ್ಥೈಸಿಕೊಂಡು 8ನೇ ತರಗತಿಯಲ್ಲೇ ಉತ್ತಮ ಅಂಕವನ್ನು ಗಳಿಸಿದ್ದಾಳೆ. ಆ ಒಂದು ಮಟ್ಟವನ್ನು ಈಗಲೂ ಸಹ ಕಾಯ್ದುಕೊಂಡು ಬಂದಿದ್ದಾಳೆ. ಅದೇ ರೀತಿಯಲ್ಲಿ ಆಟದಲ್ಲೂ ಸಹ ಹಾಗೆ ಬೆಳಿಗ್ಗೆ 7 ಗಂಟೆಗೆ ಬರ್ತಾಳೆ. ಬಂದು ಅದು ನಮ್ಮ PT ಸರ್ ಈಗ ಹೇಳಿದಾಗೆ ತಾನಾಡುವುದಲ್ಲದೆ ಇತರ ಮಕ್ಕಳಿಗೂ ಸಹ ವಾರ್ಮ್ ಅಪ್ ಮಾಡುವಾಗ ಯಾವ ರೀತಿ ಅಂತ ಹೇಳಿಕೊಡ್ತಾ ಇದ್ಲು. ಕಲಿಕೆಯಲ್ಲೂ ಸಹ ಹಾಗೆ ಉತ್ತಮ ಅಂಕಗಳನ್ನು ಗಳಿಸಿ ಒಂದು ಒಳ್ಳೆಯ ಮಟ್ಟದಲ್ಲಿದ್ದಾಳೆ. ಹಾಗೆ ಇತರ ವಿಷಯ ಹೇಳಬೇಕು ಅಂತ ಹೇಳಿದರೆ, ಒಂದು ಶಾಲೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆಯುವಾಗ ಶಾಲೆ ಒಂದು ವೇದಿಕೆ ಸಜ್ಜುಗೊಳಿಸುವಲ್ಲಿ ಇವಳದೇ ಎತ್ತಿದ ಕೈ. ಆ ಸ್ಟೇಜನ್ನು ಸಜ್ಜುಗೊಳಿಸುವುದು, ಅದರ ನಂತರ ಕಾರ್ಯಕ್ರಮ ಮುಗಿದ ನಂತರ ಅವಳ ಫ್ರೆಂಡ್ಸನ್ನೆಲ್ಲ ಒಟ್ಟುಗೂಡಿಸಿ ಆ ಚೇರ್ಸ್ ಎಲ್ಲ ಸೈಡಿಗಿಟ್ಟು ಅದನ್ನು ಕ್ಲೀನ್ ಮಾಡಿಸೋದು, ವೇದಿಕೆ ಎಲ್ಲ ಇವಳದೇ ಎತ್ತಿದ ಕೈ. ಅದಕ್ಕೆ ಹೇಳಿದ್ದು ನಾನು, ಈ ಎಲ್ಲ ರೀತಿಯ ಒಂದು ಗುಣ ಅಡಗಿರೋದು ತುಂಬ ವಿರಳ. ಅಂಥ ಒಂದು ಉತ್ತಮ ಪ್ರತಿಭೆ ನಮ್ಮ ಶಾಲೆಯಲ್ಲಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ.
ಈಗ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ತಾ ಇದ್ದಾಳೆ. ಈ ಸಾಧನೆ ಮಾಡಿದಾಗ ನಿಮಗೆ ಏನು ಅನ್ನಿಸ್ತಾ ಇದೆ ನಿಮ್ಮ ವಿದ್ಯಾರ್ಥಿನಿಯ ಬಗ್ಗೆ? ನನಗೆ ಅದು ಹೇಳಲಿಕ್ಕೆ ಮಾತುಗಳಿಲ್ಲ ಆ ಸಂತೋಷವನ್ನು. ಅಷ್ಟು ಖುಷಿ ಆಗ್ತಿದೆ. ನಮ್ಮ ಮಗು ಒಂದು ರಾಷ್ಟ್ರಮಟ್ಟದಲ್ಲಿ ಮಿಂಚುತ್ತಾ ಇದೆ ಅಂತ ಹೇಳಿದರೆ ನಿಜವಾಗ್ಲೂ ನಮ್ಮ ಎಲ್ಲ ಶಿಕ್ಷಕ ವೃಂದಕ್ಕೂ ತುಂಬ ಹೆಮ್ಮೆಯ ವಿಷಯ ಇದು. ಅವಳ ಭವಿಷ್ಯಕ್ಕೆ ಏನು ಹಾರೈಸ್ತೀರಿ? ಖಂಡಿತ ಇವಳಿಗೊಂದು ಧನ್ಯನಿಗೊಂದು ಉಜ್ವಲ ಭವಿಷ್ಯ ಇದೆ. ಕಲಿಕೆಯಲ್ಲೂ ಆಟದಲ್ಲೂ ಒಂದು ಉಜ್ವಲ ಭವಿಷ್ಯ ಅವಳಿಗೆ ಮುಂದೆ ಕಾದಿದೆ. ಆ ಉಜ್ವಲ ಭವಿಷ್ಯ ಅವಳಿಗೆ ಸಿಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಒಂದು ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ ಉಳ್ಳಂತಹ ಧನ್ಯಶ್ರೀ ಅಂತ ಹೇಳಿಕೊಂಡು HM ರವರು ಹೇಳಿದರು. ನೀವು ಕೂಡ ಪ್ರಾಥಮಿಕ ವಿಭಾಗದ HM ಆಗಿಕೊಂಡು ಅವಳನ್ನು ಗಮನಿಸಿದವರು, ಅವಳ ಆಟವನ್ನು ಅವಳ ಪಾಠವನ್ನು ನೋಡಿದವರು. ನಿಮಗೆ ಈ ಸಂದರ್ಭದಲ್ಲಿ ಧನ್ಯಾಳ ಬಗ್ಗೆ ಏನು ಹೇಳಬೇಕಂತ ಅನ್ನಿಸ್ತಾ ಇದೆ? ಧನ್ಯ ಹೇಳುವಾಗ ನಂಗೆ ಫಸ್ಟ್ ಅವಳ ವಿಷಯ ಏನು ಗೊತ್ತಿರಲಿಲ್ಲ. ಅವಳು ನಮ್ಮ ಶಾಲೆಗೆ ಬಂದದ್ದು 8ನೇ ತರಗತಿಗೆ ನಮ್ಮ ಶಾಲೆಗೆ ಬಂದದ್ದು. ಎಲ್ಲರೂ ಹೇಳ್ತಿದ್ರು ಅವಳು ಒಳ್ಳೆಯ ಕಬಡ್ಡಿ ಪ್ಲೇಯರ್, ಅವಳು ಕಬಡ್ಡಿ ಆಡ್ತಾಳೆ. ಹಾಗೆ ಅವಳ ಕ್ಲಾಸ್ ತಗೊಳ್ಳಿಕ್ಕೆ ಸಹ ನನಗೆ ಚಾನ್ಸ್ ಸಿಗಲಿಲ್ಲ. ಹಾಗಿರುವಾಗ ಅವಳು ಒಂದು ಶಾಲೆಗೆ ಬಂದ ಕೂಡಲೇ ಆ ಟೀಚರ್ಸನ್ನು ಒಂದು ರೆಸ್ಪೆಕ್ಟ್ ಮಾಡುವ ರೀತಿ, ಟೀಚರ್ಸನ್ನು ವಿಶ್ ಮಾಡೋದು, ಎಲ್ಲ ಪ್ಲೇಯರ್ಸು ಒಂದೇ ಲೆಕ್ಕ ಇರೋದಿಲ್ಲ, ಎಲ್ಲ ಗುಣಗಳು ಒಂದು ಪ್ಲೇಯರ್ಸಲ್ಲಿ ಅಡಗಿರೋದಿಲ್ಲ. ಆದರೆ ಇವಳ ಬಗ್ಗೆ ಹೇಳಬೇಕಾದ್ರೆ ಇವಳಲ್ಲಿ ಒಳ್ಳೆಯ ಒಂದು ಲೀಡರ್ಶಿಪ್ ಉಂಟು, ಒಳ್ಳೆಯ ಒಂದು ಹಿರಿಯರನ್ನು ಗೌರವಿಸುವ ಒಂದು ಮನೋಭಾವ ಉಂಟು. ಮತ್ತು ಫ್ರೆಂಡ್ಸ್ ಒಟ್ಟಿಗೆ ಅವರೊಟ್ಟಿಗೆ ಸೇರಿಕೊಂಡು ಅವರಿಗೆ ಹೆಲ್ಪ್ ಮಾಡೋ ಒಂದು ಮನಸ್ಸುಂಟು ಅವಳಿಗೆ. ಈ ಎಲ್ಲ ಇದು ಎಲ್ಲದಕ್ಕಿಂತ ಮೇಲೂ ಅವಳ ಡೆಡಿಕೇಶನ್, ಅವಳ ಸ್ಪೋರ್ಟ್ಸಲ್ಲಿ ಅವಳ ಡೆಡಿಕೇಶನ್, ಕಬಡ್ಡಿಯಲ್ಲಿ ಅವಳು ಮಾಡಿದ ಒಂದು ಡೆಡಿಕೇಶನ್ ಅವಳಿಗೆ ಇಂಥ ಒಂದು ಲೆವೆಲಿಗೆ ಅವಳು ಬರಲಿಕ್ಕೆ ಕಾರಣವಾಯಿತು. ಏನು ಹಾರೈಸ್ತೀರಿ ನೀವು? ಹಾರೈಸೋದು ಹೇಳಿದರೆ ನಮ್ಮ ಒಂದು ಶಾಲೆ ಮಗು, ನಮ್ಮ ಒಂದು ಶಾಲೆಯ ಸ್ಟೂಡೆಂಟ್, ನಾವು ಅವಳ ಟೀಚರ್ಸ್ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಭಗವತಿ ಶಾಲೆಯ ಸ್ಟೂಡೆಂಟ್. ಹಾಗೆ ಇವಳು ಬಂದ ಮೇಲೆ ನಮ್ಮ ಶಾಲೆಯ ಹೆಸರು ಇಷ್ಟು ದೊಡ್ಡದಾಗಿದ್ದು ಮೊದಲೇ ನಮ್ಮ ಶಾಲೆ ಈ ಒಂದು ವಾತಾವರಣದಲ್ಲಿ ನಮ್ಮ ಶಾಲೆಗೆ ಒಳ್ಳೆಯ ಹೆಸರಿದೆ. ಇವಳು ಬಂದ ಮೇಲೆ ಈ ಕಬಡ್ಡಿಯಲ್ಲಿ ಇವಳು ನ್ಯಾಷನಲ್ ಲೆವೆಲ್ಗೆ ಹೋಗ್ತಾಳೆ ಹೇಳುವಾಗ ಎಲ್ಲರಿಂದಲೂ ಭಗವತಿ ಶಾಲೆ ಹೇಳುವಾಗ ಆ ಶಾಲೆಯ ಒಂದು ಮುಖ್ಯೋಪಾಧ್ಯಾಯರಾಗಿ ನನಗೆ ತುಂಬ ಒಂದು ಹೆಮ್ಮೆ ಆಗ್ತಾ ಇದೆ. ನನ್ನ ಹಾರೈಕೆ ಏನು ಹೇಳಿದರೆ ಅವಳೊಂದು ನ್ಯಾಷನಲ್ ಲೆವೆಲಲ್ಲಿ ಹೋಗಿ ಇನ್ನೂ ಅವಳ 10th ಅಲ್ಲ, ಅವಳ PUCಯಲ್ಲೂ ಕಾಲೇಜಲ್ಲೂ ಅವಳು ಕಬಡ್ಡಿಯಲ್ಲಿ ಒಳ್ಳೆಯ ಒಂದು ಹೆಸರು ತಗೊಂಡು ಅವಳ ಫ್ಯೂಚರ್ ಒಂದು ಸಕ್ಸಸ್ ಆಗಬೇಕು, ಬ್ರೈಟ್ ಫ್ಯೂಚರ್ ಆಗಬೇಕು ಹೇಳಿ ವಿಶ್ ಮಾಡ್ತಾಯಿದ್ದು. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕ ಬಾಂಧವರೇ, ಉಚ್ಚಿಲ ಸಂಕೊಳಿಗೆಯ ಭಗವತಿ ಎಜುಕೇಷನ್ ಟ್ರಸ್ಟ್ನ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ, ಈ ಶಾಲೆಯ ವಿದ್ಯಾರ್ಥಿನಿ ಧನ್ಯಶ್ರೀ ಕಬಡ್ಡಿಯಲ್ಲಿ ತನ್ನ ಆ ಒಂದು ಪ್ರತಿಭೆಯನ್ನು ತೋರಿಸಿ ಆ ಪ್ರತಿಭೆಯ ಮೂಲಕವಾಗಿಯೇ ಉಚ್ಚಿಲ ಭಗವತಿ ಶಾಲೆಗೆ ಅವಳನ್ನು ಒಂದು ರೀತಿಯಲ್ಲಿ ಅವಳ ದೈಹಿಕ ಶಿಕ್ಷಣ ಶಿಕ್ಷಕರು ಕರೆದುಕೊಂಡು ಬಂದದ್ದು ಶ್ರೀಯುತ ಶಿವಪ್ರಸಾದ್ ಸರ್ ಅವರು. ಅಂತಹ ಒಂದು ಎಳೆಯ ಭವಿಷ್ಯವನ್ನು ರೂಪಿಸಿ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಆಡುವಂತಹ ಒಂದು ದೊಡ್ಡ ಅವಕಾಶ ಧನ್ಯಾಳ ಪಾಳಿಗೆ ಬಂದೊದಗಿದೆ. ಈ ಉಚ್ಚಿಲ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಾಲಾಡಳಿತ ಮಂಡಳಿ ತನ್ನ ಕ್ರೀಡಾ ಪ್ರತಿಭೆಗಳಿಗೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡುತ್ತಿದೆ ಎನ್ನುವಂತಹ ವಿಷಯವನ್ನು ಧನ್ಯಶ್ರೀ ಆಗಲಿ, ಶಿವಪ್ರಸಾದ್ ಸರ್ ಅವರು ಹಾಗೆ HMಗಳು ಎಲ್ಲರೂ ಹೇಳಿದರು. ಶಾಲಾಡಳಿತ ಮಂಡಳಿಯ ಸದಸ್ಯರಾದಂತಹ ಶ್ರೀಯುತ ಸದಾಶಿವ ಉಳ್ಳಾಳ್ ಹಾಗೆ ಮಾಧವ್ ತಲಪಾಡಿಯವರು ಕೂಡ ಈ ಒಂದು ವಿಷಯವನ್ನು ನಮಗೆ ಹೇಳಿದರು. ಶಾಲಾಡಳಿತ ಮಂಡಳಿಯಿಂದ ಕ್ರೀಡಾ ಪ್ರತಿಭೆಗಳಿಗೆ ನಾವು ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೆ ಎನ್ನುವಂತಹ ಒಂದು ವಿವರವನ್ನು ಕೊಟ್ಟರು. ಕುಮಾರಿ ಧನ್ಯಶ್ರೀ ಇದೀಗ ಕ್ರೀಡಾ ಪ್ರತಿಭೆಯ ಮೂಲಕವಾಗಿ ರಾಷ್ಟ್ರಮಟ್ಟದ ಒಂದು ತಂಡವನ್ನು ಆಡುವಂತಹ ಅವಕಾಶವನ್ನು ಪಡೆದುಕೊಂಡಿದ್ದಾಳೆ. ಇಂತಹ ಒಂದು ಕ್ರೀಡಾ ಪ್ರತಿಭೆ SSLCಯಲ್ಲಿ ಅವಳು ಇದೀಗ ಕಲಿತಾ ಇದ್ದಾಳೆ. ಮುಂದಿನ ದಿನಗಳಲ್ಲಿ ಅವಳಿಗೆ PUC ಕಾಲೇಜು ಮತ್ತು ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಪಡೆಯುವಂತಹ ಅವಕಾಶದ ಸಂದರ್ಭದಲ್ಲಿ ಎಲ್ಲ ರೀತಿಯ ಕ್ರೀಡಾ ಅವಕಾಶಗಳು ಅವಳ ಬದುಕಿಗೆ ಲಭಿಸಲಿ. ಅವಳಿಗೆ ನಿರಂತರವಾಗಿ ಈಗ ಯಾರೆಲ್ಲ ಪ್ರೋತ್ಸಾಹ ನೀಡಿದ್ದಾರೋ ಅವರೆಲ್ಲರ ಪ್ರೋತ್ಸಾಹ ಬರಲಿ. ಭಗವತಿ ಶಾಲೆಯ ಶಾಲಾ ಆಡಳಿತ ಮಂಡಳಿಯ ಸದಸ್ಯರು ಶ್ರೀಯುತ ಸದಾಶಿವ ಉಳ್ಳಾಳ್ರವರು ಸ್ವತಃ ಒಬ್ಬ ಕ್ರೀಡಾ ಸಂಘಟಕರಾಗಿ ರಾಷ್ಟ್ರಮಟ್ಟದ ಕ್ರೀಡೆಯನ್ನು ಕಬಡ್ಡಿಯನ್ನು ಮಂಗಳೂರಿನಲ್ಲಿ ಸಂಘಟಿಸಿದಂತಹ ಒಂದು ಅನುಭವವನ್ನು ಪಡೆದು ಅದೆಷ್ಟೋ ಕ್ರೀಡಾಪಟುಗಳಿಗೆ ಒಳ್ಳೆಯ ಕೆಲಸವನ್ನು ದೊರಕಿಸಿಕೊಟ್ಟಂತಹ ಒಂದು ಮಾತನ್ನು ಹೇಳಿದರು. ಕುಮಾರಿ ಧನ್ಯಶ್ರೀಗೂ ಮುಂದೆ ಅಂತಹ ಒಂದು ಒಳ್ಳೆಯ ಭವಿಷ್ಯವನ್ನು ಅವರೆಲ್ಲರೂ ಸೇರಿ ರೂಪಿಸಲಿ. ಅವರೆಲ್ಲರ ಹಾರೈಕೆ ಅವಳಿಗೆ ನಿರಂತರವಾಗಿರಲಿ. ನಮ್ಮೂರಿನ ಪ್ರತಿಭೆ, ನಮ್ಮ ಈ ಒಂದು ಭಗವತಿ ಶಾಲೆಯ ಪ್ರತಿಭೆ ಕಬಡ್ಡಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬೆಳಗಿ ಮುಂದಕ್ಕೆ ಹೆಚ್ಚಿನ ಅವಕಾಶಗಳನ್ನು ಪಡೆಯಲಿ, ಅವಳ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿಕೊಂಡು ಪೊಸಕೊರಲ್ ಬಳಗದ ಪರವಾಗಿ ಹಾರೈಕೆ ಮಾಡುತ್ತಾ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.